ಸತ್ಯಲೋಕದಲ್ಲಿದ್ದಾನೆ ಬ್ರಹ್ಮ. ನಿನ್ನ ಕರ್ಮ ಇವಳು ಯಾರು ಹೇಳು? ಅದನ್ನೇ ಆರಂಭಿಸಿ ಮುಂದುವರಿಸು. ಬ್ರಹ್ಮನ ಮಡದಿಯಾದ ಶಾರದೆ. ಶಾರದೆ ಬ್ರಹ್ಮನಿಗೆ ಸೃಷ್ಟಿ ಮಾಡುವಾಗ ಜ್ಞಾನ ಕೊಡಬೇಕು ಅಂತ ಅದನ್ನು ಬೇಕಲ್ಲ. ಅವಳ ವೀಣಾನದಲ್ವ? ಅವಳಲ್ಲ, ಬೇಡ ಬಿಡು ಬಿಡು. ಹರಿಯರ ಶಿಶಿರಿ ಅವಳಿಗೆ ಎದೆಯಲ್ಲಿ ಜಾಗ. ಶಂಕರನ ಮಡದಿ ಅವಳಿಗೆ ವಾಮ ಭಾಗ. ಮೀನಾಂಕನ ಅರಸಿ ಆರತಿ ಅವಳು ಒಬ್ಬಳೇ ಬರುವುದಿಲ್ಲ. ಇಲ್ಲ. ಹಾಗಿದ್ರೆ ಇವಳು ಯಾರು? ಯಾರು? ಶಿವನೇ ಬಲ್ಲ, ಶಂಕರನೇ ಬಲ್ಲ, ಸದಾಶಿವ. ಓ ಸತೀಶ. ಸತೀಶನಿಗೆ ಹುಡುಗಿಯ ಪರಿಚಯ ಇರ್ಲಿಕ್ಕೂ ಕಾಕು ನಾನು ಕೇಳಿಬಟ್ಟೆ. ಸತೀಶ ಹತ್ತಿರದಲ್ಲಿರುವ ಇವಳ ಬಗ್ಗೆ ತಿಳಿಯುವುದಕ್ಕೆ ಗಟ್ಟ ಹತ್ತು ಕೆಲಸವ. ಕೈಲಾಸದಲ್ಲಿ ಸತೀಶನ ಇವಳನ್ನೇ ಮಾತಾಡಿಸುವುದು ಹೌದು. ಅವಳ ಹೆಸರೇನು ಗೊತ್ತುಂಟ? ಮುಖಕ್ಕೆ ಕೊಡುವ ಎನ್ನ ಕಾಪಾಲ ಮೋಕ್ಷ ಆಗುತ್ತದೆ. ಅಷ್ಟಲ್ಲ ಹೆಸರು ಹೇಗುಂಟ? ಮುಖ ಪ್ರಶಾಂತ, ಹುಣ್ಣಿಮೆಯ ಚಂದ್ರಮನೆ. ಮತ್ತು ಇವಳ ಮುಖ ಒಟ್ಟು ಸೇರಿಸು ಚಂದ್ರಮುಖಿ. ಗಾನಸಖಿ ಅದು ಬೇಡ, ಚಂದ್ರಮುಖಿ. ಚಂದ್ರಮುಖಿ ಮಾತಾಡಿಸುವ. ಮಾತಾಡು ಮಾತಾಡು ಮಾತಾಡು. ಏನಾಯ್ತಾ? ಮಾತಾಡ್ಲಿಕ್ಕೆ ಪ್ರಾರಂಭಿಸುವಾಗ ನೆಗಾಡಿದಳು ತಮ್ಮ, ನಾಚಿಕೆಯಲ್ಲಿ ಲೋಕ ಇಲ್ಲ. ಏನಾ ನಾಚಿಕೆ ಪಡಬೇಡ, ಮನದಲ್ಲಿ ಯೋಚಿಸಿ ಕೆಡಬೇಡ. ನಾಚಿಕೆ ಪಟ್ರೆ ಹುಡುಗಿಯರಲ್ಲಿ ಮಾತಾಡ, ಹೆಣ್ಣು ಮಕ್ಕಳಲ್ಲಿ ಮಾತಾಡುವಾಗ ನಾಚಿಕೆ ಎಲ್ಲ ಬಿಡುವೆ. ಎಲ್ಲ ಬಿಟ್ಟೆ ಈಗ ನೋಡು ಮಾತಾಡು. ಚಂದ್ರಮುಖಿ, ಸುಮಗಂಧಿ, ಚಂದ್ರವಂದನೆ, ಕುಶಕುತಲೆ, ಗಮನಾಕ್ಷಿ, ಚಂದ್ರಾಕ್ಷಿ, ನೀಲಾಕ್ಷಿ, ವಾರಿಯಾಕ್ಷಿ, ಮಂಗಲಾಕ್ಷಿ, ನಲ್ಲಾಕ್ಷಿ, ಕುಂದಾಕ್ಷಿ, ಎಲ್ಲ ಒಂದೇ ಅಲ್ವಾ? ಆದ್ರೂ ಸ್ವಲ್ಪ ಉತ್ತಮವಾಗಿ. ಮತ್ತೆ ನಾಳೆ ಚಂಡಮುಂಡರು ಏನು ಮಾತಾಡ್ಲಿಲ್ವಾ? ವಿಷಯ ಹೌದು. ಬಹಳ ಚಂದದ ಹೆಣ್ಣು ನೀನು. ಹೌದಾ? ಅರಮನೆಯಲ್ಲಿ ಇರಬೇಕಾದಲು, ಹಂಸದ್ವಿಗ ಸರ್ಪದಲ್ಲಿ ಓಡಿಸಬೇಕಾದಲು, ಕಾಟಿಗೆ ಬಂದು ಉಯ್ಯಾಲೆ ಆಡು, ಉಯ್ಯಾಲಿಗೆ ನೀನು ಸಣ್ಣ ಮಗು, ನೀನು ಉಯ್ಯಾಲೆ ಆಡಲು, ನಿನಗೆ ಉಯ್ಯಾಲೆ ಕಟ್ಟಿದ ಬಯ್ಯಾರ, ಅವನಿಗೆ ಮಣ್ಣು ಹಾಕಿ ನಮ್ಮದ ಕೆಲವೆಲ್ಲ ಸಮಸ್ಯೆಗಳು. ನಿನ್ನ ತಂದೆ ತಾಯಿ ಬಂದು ಬಳಿಕ ಊರಿಗೆ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸು. ಉತ್ತರವಿಲ್ಲ, ದಕ್ಷಿಣವಿಲ್ಲ. ಅವಳು ಮಾತಾಡುದು ಬಿಡು. ನನ್ನ ಮುಖ ಮತ್ತೆ ಈ ಮುಖವನ್ನು ನೋಡಿ ನೋಡ್ಲಿಕ್ಕಿಲ್ವಾ? ನೋಡುವ ಹಾಗುಂಟು. ಮತ್ತೆ ನೋಡುವುದೇನಿದ್ರು ಈ ಮುಖ ಯಾಕು? ನಾನು ಮೋಹನ. ನಾನು ಯಾರು? ನಿನಗಿಂತ ಮೊದಲು ನಾನದು, ನನ್ನ ನಂತರ ನೀನದು. ಪ್ರಜ್ಞೆ ಇರಲಿ. ಅದಲ್ಲ, ಇಟ್ಟ ಹೆಸರು ಚಂದದ ಹೆಸರು ಯಾವುದು? ಚಂದ್ರಮುಖಿ. ಚಂದ್ರನಿಗೆ ರೋಗ ಅಲ್ವಾ? ಅದಕ್ಕೆ ನಾನೇನು ಮಾಡು? ಮುಖ ಬೇಡ, ಮತ್ತೆ ಕಣ್ಣು ನೋಡು. ಹಾಗುಂಟು? ಹಾಗಿದ್ರೆ ಅದೇ ನಾನು ಮಾತಾಡ್ತೇನೆ. ಓ ಸುಂದರಿ, ಕಮಲದಳದಂತೆ ಕಮನೀಯವಾದ ಕಣ್ಣುಳ್ಳವಳು ನೀನು. ಹಾಗಾಗಿ ನೀರಜಾಕ್ಷಿಯನ್ನು ಕರೆದಿದ್ದೆ. ಸರಿ ಸರಿ, ನನ್ನದು ಹೆಚ್ಚು ಪ್ರಶ್ನೆ ಬೇಡಪ್ಪ. ಒಂದೇ ಒಂದು ಸಾಕು ಸಾಕು. ನಿನ್ನ ಕೈ ಹಿಡಿದ ನೀರಜಾಕ್ಷಿ ಇಲ್ಲಿ ಮಾಡ. ಒಂದು ಪ್ರಶ್ನೆ ಅಂತ ಎಂತದು ಕೇಳಿದ್ದು? ಗಂಡ ಯಾರು ಅಂತ. ಅವಳಿಗೆ ಮದುವೆ ಆಗಲಿಲ್ಲ. ಮದುವೆ ಆಗದ ಹುಡುಗಿಯರಲ್ಲಿ ಹೋಗಿ ಗಂಡ ಯಾರು ಅಂತ ಕೇಳಿ. ಅವಳಿಗೆ ಮದುವೆ ಆಗಿಲ್ಲ. ಯಾವಾಗಲೂ ಹೆಣ್ಮಕ್ಳಲ್ಲಿ ಮಾತಾಡುವಾಗ ಮೊದಲು ಕಾಲು ನೋಡ್ಕೊಂಡು. ಕಾಲು ಯಾಕೆ? ಕಾಲುಂಗ್ರ ಉಂಟ ಅಂತ. ಕಾಲುಂಗ್ರ ಇಲ್ಲ, ಮದುವೆ ಆಗಲಿಲ್ಲ. ಇಬ್ಬರಿಗೂ ಉತ್ತರ ಕೊಡುದಿಲ್ಲ. ಯಾಕೆ? ನಾವು ಚಂಡಮುಂಡರು ಅಂತಲೇ ಗೊತ್ತಾಗ್ಲಿಲ್ಲ. ಗೊತ್ತಾಗದಿದ್ರೆ ನಾವೇ ಹತ್ತಿರ ಹೋಗಿ ಹೇಳುವ. ನಾವೇ ಹೇಳುವ. ಓ ತರುಣಿ, ಸಾಮಾನ್ಯ ನಿರ್ಮಾಗಿ ಭಾವಿಸಬೇಡ. ನಾವಿಬ್ಬರು ಸಿದ್ಧರು, ಸುಪ್ರಸಿದ್ಧರು. ಕಶ್ಯಪ, ಬ್ರಹ್ಮ ಹಾಗೂ ಕ್ರೋಧಾದೇವಿ ಜೀವನವನ್ನು ಪಾವನಗೊಳಿಸುವುದಕ್ಕೆ ಪ್ರಪಂಚದಲ್ಲಿ ಪ್ರಾದುರ್ಭಾವಕ್ಕೆ ಬಂದ ನಾವಿಬ್ಬರು ಸರಸವಂತಿನಯ್ಯ ಶೌರ್ಯ ಪರಿತದುಳ್ ಅಂತರ್ಯ
ಮರೆಮಾಚದೆ ನಾನುರಿವೆ ಜನನಿ ಜನಕರು ಯಾರೆಂಬುದನರಿಯೇ ನೀವರೆಗೆ ಸರಸವಾಂತೆನಯ್ಯ. ಕೇಳಿ ಮನಸ್ಸಿಗೆ ತುಂಬಾ ಸಂತೋಷವಾಯಿತು. ನಿಮ್ಮ ಆಗಮನದಿಂದಲೇ ಅರ್ಥ ಮಾಡಿಕೊಂಡೆ ನೀವೀರ್ವರು ಗಂಡುಗಳಿಗಳಾಹುದು. ಆದರೊಂದು ವಿಚಾರ, ನನ್ನನ್ನು ಕಂಡಂತ ನೀವು ಪ್ರಶ್ನೆಯ ಸುರಿಮಳೆಯನ್ನೇ ಸುರಿಸುತ್ತಾ ಇದ್ದೀರಿ. ಉತ್ತರ ಕೊಡಬೇಕೆಂಬ ಮನಸ್ಸು ನನಗುಂಟೆ, ಆದ್ರೆ ಆ ಪ್ರಶ್ನೆ ನನಗೆ ಅರ್ಥವೇ ಆಗ್ಲಿಲ್ವಲ್ಲ. ಮತ್ತೆ ಹೇಗಾಗುತ್ತೆ? ಅಷ್ಟು ಪ್ರಶ್ನೆ ಕೇಳಿದ್ರೆ ನಿನ್ನ ತಂದೆ ಯಾರು ಗೊತ್ತಿಲ್ಲ, ನೋಡ್ಲೇ ಇಲ್ಲ, ಹೋದದ್ದೇ ಭಕ್ತರ ಮನವೇ ನನ್ನ ಮನೆ ಇಲ್ಲ. ಬಾಲ್ಯದಲ್ಲಿರುವ ಕೈಗೊಂದು ಕತ್ತಿ ಬಂತು. ಕೈಗೆ ಕತ್ತಿ ಕೊಡುವುದು ಯಾಕೆ? ಬೇಕು ಬೇಕಂತ ವಿದ್ಯೆಯನ್ನು ಕಲಿತುಕೊಂಡೆ. ಆವಾಗ ತೀರ್ಮಾನಕ್ಕೆ ಬಂದೆ, ಕತ್ತಿ ಕಾಳಗದ ಮೂಲಕ ಯಾರು ನನ್ನನ್ನು ಗೆಲ್ಲುತ್ತಾರೋ ಅಂತವರನ್ನೇ ಮದುವೆ ಆಗುತ್ತೇನೆ ಎನ್ನುವುದಾಗಿ. ಮನಸ್ಸು ಮಾಡಿದ್ದಾರೋ ಒಬ್ಬರೇ ಒಬ್ಬ ಮಗ ಬರಲಿಲ್ಲ. ಕತ್ತಿ ಕೇಳಿದ್ರೆ ಕೈಗೆ ಕಬ್ಬಿಣ ಕೊಡುವ ಕಾಲ. ತಮ್ಮ ಅಪಮಾನ ಅಪಮಾನ ನಿನ್ನಣ್ಣನಿಗೆ ಯೋಗ್ಯತೆಯನ್ನು ಗಳಿಸಿಗೆಯನ್ನು ಸ್ಥಾನಮಾನವೇನು ಪ್ರತಿಷ್ಠೆಯನ್ನು ರಣದಿಶಾಪಟ ಅಲ್ಲ ಅಲ್ಲ ಮಲ್ಲ ಅವಳು ಎಂತ ಹೇಳಿದ್ರು ಗಂಡ ಸರಿ ತಾಳ್ಮೆ ಕಟ್ಟೆ ಹೊಡೆದು ಇವಳಿಗೆ ಕತ್ತಿ ಬೇಕುತ್ತಿಲ್ಲ, ಈ ಕೈ ಸಾಕು ಹೊಡೆದು ಬಂದು ಮದುವೆ ಆಗುವಾಗ ಏನು ಬೇಗ ಸಾಯ್ತೀಯ? ಮದುವೆ ಆದವರು ಸಾಯ್ತಾರೆ, ಉಳಿದವರು ಹಾಗಲ್ಲ. ಬ್ರಹ್ಮದೇವ ಕೊಟ್ಟ ವರ ಏನು ಜ್ಞಾಪಿಸಿಕೋ. ಅದನ್ನು ವರ ಅಂತ ಎಲ್ಲಿಯೂ ಹೇಳಬೇಡ, ನಮಗದು ಶಾಪ ಕೊಟ್ಟದ್ದು. ಮದುವೆ ಆದ್ರೆ ಸತ್ತು ಹೋಗಿ ಯಾವ ಕರ್ಮದ ಅದು ವರ. ಈಗ ಇವಳನ್ನು ಮದುವೆ ಆಗುದಕ್ಕೆ ಹೋದ್ರೆ ನಾವು ಸಾಯ್ತಾರೆ. ಸಾಯುವುದು ದೊಡ್ಡದಲ್ಲ, ಎಲ್ಲರೂ ಸಾಯ್ತಾರೆ. ಪ್ರಸಿದ್ಧಿಗೆ ಬಂದವರು ಸತ್ರೆ ಅಪಪ್ರಚಾರ ಬೇಗ. ನಾಳೆ ಉದಯ ಕಾಲಕ್ಕೆ ಬರ್ತದೆ. ಒಬ್ಬಳಾಕೆ ಹುಡುಗಿಯನ್ನು ಕೆಣಕುವುದಕ್ಕೆ ಹೋಗಿ ಗಂಡುಗಳಿಗಳಾದ ಚಂಡಮುಂಡರ ಅಕಾಲ ಮರಣ. ಚಂಡಮುಂಡರು ಇನ್ನಿಲ್ಲ, ಸ್ವರ್ಗಸ್ಥರಾಗಿದ್ದಾರೆಂದು ತಿಳಿಸಲು ವಿಷಾದಿಸುತ್ತೇವೆ. ನಾವು ಸ್ವರ್ಗಕ್ಕೆ ಹೋದ್ರೆ ಇವರಿಗೆ ವಿಷಾದ. ಸ್ವರ್ಗಕ್ಕೂ ಹೋಗಬಾರದು ಅಂತ ಅಲ್ಲಿಗೆ ಬಿಡ್ತಾರ. ನಾವು ಸತ್ತು 10 ವರ್ಷ ಕಡೆಯಲ್ಲಿ ತಮ್ಮ ಪುನಃ ನಮ್ಮ ನೆನಪಾಗುತ್ತದೆ. ಹೇಗೆ ಬರೆಯುತ್ತಾರೆ, ಚಂಡಮುಂಡರೇ ನೀವು ನಮ್ಮನ್ನಗಲಿ ವರ್ಷ 10 ಸಂದರು ನಿಮ್ಮ ನೆನಪು ಇನ್ನೂ ಮಾಸಿಲ್ಲ. ಸತ್ತು 10 ವರ್ಷ ಮಣ್ಣಾಗಿ ಹೋದ ಚಂಡಮುಂಡರಿಗೆ ಇವರು ಈಗ ಬರ್ತದ್ದು ಕಾಣುತ್ತಲ್ಲ. ಇದೆಲ್ಲ ಬೇಕು ನಮಗೆಲ್ಲ. ಶೋಧಿಸಿದೆವು ಅಣ್ಣ ದೇವ, ನಿನ್ನ ನಿರತ ಕೊಂಡಾಡುತ್ತಲಿರುವ ಋತು ಜಗದಿ ಅಣ್ಣ ದೇವ. ಅರಿತಿದನೆಲ್ಲವ ಮೃಗಬೇಟೆಗಿರುವುದ ಅಣ್ಣ ದೇವ, ನಾವು ತೆರಳಿ ತುಗಿನಗಿರಿಯಲ್ಲಿ ಬೇಟೆಯಾಡುತ್ತಾ ಅಣ್ಣ ದೇವ. ಹಸಿವೆ ಆಯಿತು, ಮೃಗಬೇಟೆಯಾಡಿ ಮಾಂಸವನ್ನು ತಿಂದಾಗ ಹಸಿವೆ ನೀಗಿದ್ದು ತನುಷಮ ಪ್ರಾರಂಭವಾಯಿತು. ತುಹಿನಾದ್ರಿಯ ತುತ್ತಗೆ ಹೋಗಿ ಮಾರುತನಿಗೆ ತನ್ನಗೊಂಡಿದೆ. ಸಂಗೀತವನ್ನು ಕೇಳಿಸಿತು. ಅಲಪಕಾಂತಾರದ ಮಧ್ಯಭಾಗದಲ್ಲಿ ಅಂಬರೆಂದಿಳಿದಂತಹ ನದಿಯಾದ ಮೇರಿ ಒಬ್ಬಾಕೆ ಸುಂದರಿ ಸಂಗೀತವನ್ನು ಹಾಡುತ್ತಾ ಕುಳಿತಿದ್ದಾಳೆ. ಆಕೆ ಸೌಂದರ್ಯವನ್ನು ವರ್ಣಿಸುವುದಕ್ಕೆ ಅಸದಳ. ಗಿರಿಜೆ ರಮೆ ವಾಣಿಯರನ್ನು ಮೀರಿಸುವಂತಹ ಗೆಲುವಿಕೆ. ಹೆಚ್ಚು ಹೇಳುವುದೇನು, ಸುಮಶರಣಾರ್ಧಾಂಗಿಯಾದ ಆ ರತಿಗಿಂತಲೂ 100 ಮಡಿ ಚೆಲುವೆ. ಅವಳನ್ನು ಕರೆತಂದು ವರಿಸುವ ವನದಲ್ಲಿ ರೂಪವತಿಯಾದ ಹೆಣ್ಣೊಬ್ಬಳು ಇದ್ದಾಳೆ ಎಂಬುದನ್ನು ಚಂಡಮುಂಡರು ಮುಂದೆ ಹೇಳಿದ್ದಾರೆ. ನೀನು ಅಲ್ಲಿಗೆ ತೆರಳಿ ಅವಳಲ್ಲಿ ನನ್ನ ವ್ಯಕ್ತಿತ್ವವನ್ನು ಹೇಳಿ ಹೆಣ್ಣನ್ನು ಕರೆತರುವ ಹೊಡೆ ನಿನ್ನದು. ಬೇಗ ಹೋಗಿದ ಶುಂಭನಾಜ್ಞೆಯುಳೈದಿ ಮೆರೆವ ಕದಮವನವನೆ ಪುಗುತಾದ ತ್ರೈ ಜಗದಂಬಿಕೆಯ ಲಾವಣ್ಯವನು ನೆರೆಕಂಡು ಸುಗ್ರೀವ ಹಂಬಲಿಸಿದನು ಶಿವ ಶಿವಾದ ಶಿವ ಶಿವ ಸ್ಮರನಾಂಬಿ ಗುರಿಸಿಲು ಕೂತಲೆ ನಮ್ಮಯ ಶುಂಭ ಕೆಟ್ಟನು ತಿಳಿದು ನೋಡಲು ಈಕೆ ಮಾನಿನಿಯೇ ಶಿವ ಶಿವ ಸಿಕ್ಕುವಳೆ ದಾರ
ಬಗೆ ಸಿಕ್ಕಲು ದಕ್ಕುವಳೆ ತ್ರೈ ಜಗವ ಕುಕ್ಷಿಯೊಳಗಿರಿಸುತ್ತ ನಿತ್ಯದಿ ರಕ್ಷಿಸುವ ಮಾತೆ ಈಕೆ ಸಿಗುವಳೆ ಮಕ್ಕಳಾಟಿಕೆಯಾಯ್ತು ನಮ್ಮದು ಕೇವಲ ಮಕ್ಕಳಾಟಿಕೆಯಾಯ್ತು ನಮ್ಮದು ರಕ್ಕಸಾನ್ವಯ ಅಡಿಯದಿಗೆ ಮಿಕ್ಕ ಮಾತೇನು ಒಡೆಯನಾಜ್ಞೆಯು ಮಾನ್ಯವೆನಗೆ ಶಿವ ಶಿವ ಈಕೆಯ ತಿಳಿಯದಿನಿತಾಯ್ತೆ ಇನಿತಾಯ್ತೆ ಅಕಟ 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 ಶಿವ 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 ಎಂತಹ ಕಠೋರವಾದ ಆಜ್ಞೆ ಪಾಲಿಸುವುದು ಅನಿವಾರ್ಯವಾಗಿದೆ. ಆದ್ದರಿಂದಲೇ ಕದಂಬ ಕಾಂತಾರವನ್ನು ಪ್ರವೇಶ ಮಾಡಿದ್ದೇನೆ. ಆಶ್ಚರ್ಯಕ್ಕೆ ಅವಕಾಶವಾಗ್ತಾ ಉಂಟು. ಎಲ್ಲೊಂದರಲ್ಲಿ ಬೆಳಕು, ಕತ್ತಲೆಯ ಮೊತ್ತವೇ ಆವರಿಸಿರಬೇಕಾದಂತಹ ಕದಂಬ ಕಾಂತಾರವಿದ್ದು ಬೆಳಕು ಎಲ್ಲಿಂದ ಎಲ್ಲಿಂದ ಪರಮಾಶ್ಚರ್ಯ, ಆಧಾರವಿಲ್ಲದಂತಹ ಅಬ್ಬರ. ಕದಂಬ ಕಾಂತಾರದ ಮಧ್ಯೆ ಬಂಗಾರ ಸರಪಳಿ ಭೂಮಿಯಂತ ಇಳಿಯಲ್ಪಟ್ಟಿದೆ. ಆ ಬಂಗಾರದ ಸರಪಳಿಗೆ ಬಂಗಾರದ ಉಯ್ಯಾಲೆ ಸೇರಿಸಲ್ಪಟ್ಟಿದೆ. ಲಾವಣ್ಯವತಿಯಾದಂತಹ ನಾರಿಯವರುಗಳು ಆಡುತ್ತಾ ಹಾಡುತ್ತಾ ಇದ್ದಾಳಲ್ಲ. ಆಶ್ಚರ್ಯ ಆಶ್ಚರ್ಯ. ಯಾರಿವಳು ಯಾರಿವಳು? ನೋಡುತ್ತಾ ಇದ್ದ ಹಾಗೆ ಅಂತರಂಗದಲ್ಲಿ ಮತಿಸಿ ನೋಡಿದರೆ ಇವಳು ಮಾನಿದೆಯೇ? ಇವಳು ಮಾನಿದೆಯೇ? ಅಲ್ಲ ಅಲ್ಲ. ತ್ರೈ ಜಗವನ್ನು ಕೂಡ ಕುಕ್ಷೆಯಲ್ಲಿರಿಸಿ ಇತ್ತಿನಲ್ಲಿ ಸಲಹುವಂತಹ ಮಹಾಮಾತೆಯೇ ಇವಳಲ್ಲವೇ? ಇಲ್ಲದೆ ಹೋದರೆ ಈ ರೀತಿಯ ದೃಶ್ಯವನ್ನು ಕಾಣುವುದಕ್ಕೆ ಸಾಧ್ಯ ಉಂಟೆ? ವಿರೋಧಾಭಾಸವಾಗಿ ವರ್ತಿಸಿರಬೇಕಾದ ಮೃಗ ಪಶು ಪಕ್ಷಿಗಳು ಒಂದಾಗಿ ವ್ಯವಹಾರ ಮಾಡುತ್ತಾ ಇವೆ. ಇಲ್ಲಿ ಸಾತ್ವಿಕ ಗುಣವನ್ನೇ ಕಾಣುತ್ತಾ ಇದ್ದೇನೆ, ಪರಮ ತೇಜವನ್ನೇ ಕಾಣುತ್ತಾ ಇದ್ದೇನೆ. ಹಾಗಿದ್ರೆ ಇವಳು ಮಹಾಮಾತೆಯೇ ಸರಿ, ಆದಿಮಾಯತೆಯೇ ಸರಿ, ಮಹಾಮಾಯೆಯೇ ಸರಿ, ಪರಾಶಕ್ತಿಯೇ ಇವಳು. ಎಲ್ಲವೂ ಇವಳಿಂದ ಎಲ್ಲವೂ ಎನ್ನುವಂತಹ ವಿಚಾರ ವೇದ್ಯವಾಯಿತು. ಹಾಗಿದ್ರೆ ಶುಭ ಚಂಡಮುಂಡರು ಹೇಳಿದಂತಹ ಮಾತುಗಳನ್ನು ಕೇಳಿ ಯಾಕೆ ಹೀಗೆ? ಇವನಿಗೂ ಕಾಮವೇ? ಮದುವೆಯಾಗಿದೆ, ಮಕ್ಕಳಾಗಿದೆ, ಮೊಮ್ಮಕ್ಕಳಾಗಿದ್ದಾರೆ, ಮರಿ ಮಕ್ಕಳಾಗಿದ್ದಾರೆ. ಹಾಗಿದ್ರೆ ಇವನಿಗೆ ಚಂಡಮುಂಡರು ಹೇಳಿದಂತಹ ಮಾತುಗಳನ್ನು ಕೇಳಿ ಸ್ಮರಣ ಶರದ ಹದ್ದಿಗೆ ಬಳಲಿದ್ದಾನೆ, ಬೆಂಡಾಗಿ ಹೋಗಿದ್ದಾನೆ. ಪರಿಣಾಮವಾಗಿ ಅದನ್ನು ಆಜ್ಞಾಪಿಸಿ ಕಳುಹಿಸಿದ್ದಾನೆ. ಸಿಕ್ಕುವಳೆ ಇವಳು? ಸಿಕ್ಕಿದರೆ ದಕ್ಕುವಳೆ ಇವಳು? ಖಂಡಿತ ಇಲ್ಲ ಇಲ್ಲ. ಮಕ್ಕಳಾಟಿಕೆ ಆಯಿತು, ರಕ್ಕಸಾನ್ವಯ ಅಳಿಯಿತು. ಶುಂಭನು ಕೆಟ್ಟು ಹೋಗಿದ್ದಾನೆ. ಶುಂಭನನ್ನು ನಂಬಿದಂತಹ ದಾನವ ಸಾಮ್ರಾಜ್ಯ ಪತನದ ಅಂಚಿನಲ್ಲಿ ಜಾರುತ್ತಾ ಇದೆ, ಜಾರುತ್ತಾ ಇದೆ, ಜಾರುತ್ತಾ ಇದೆ. ಹಾಗಿದ್ರೆ ದೇವಿ ಮಹಾತ್ಮೆ ಎಲ್ಲವನ್ನು ಆಕರ್ಷಿಸ್ತಾ ಇದ್ದಾಳೆ. ದಾನವ ಸಾಮ್ರಾಜ್ಯವನ್ನು ಪರಿವಾರವನ್ನು ಆಕರ್ಷಿಸ್ತಾ ಇದ್ದಾಳೆ. ಸರಿ, ಏನಾದರೇನಂತೆ ಶುಂಭನ ಆಜ್ಞೆ ನನಗೆ ಮಾನ್ಯ, ಸ್ವೀಕರಿಸಿ ಬಂದಿದ್ದೇನೆ. ನೋಡೋಣ, ಪ್ರಯತ್ನವೆಂಬುದು ಫಲ ದೇವಿಯದು. ಜನನೀ ಕೇಳ್ಬಿನ್ನಗವನು ಕರುಣದೋಳಿನುದು ಜನನೀ ಬಿನ್ನಗವನು ಕರುಣದೋಳಿನುದು ವನದಲ್ಲಿ ಕುಳಿತಿಗುದ್ಯಾಕೆ, ವನದಲ್ಲಿ ಕುಳಿತಿಗುದ್ಯಾಕೆ, ಸನುಮತಾವಲ್ಲಿದು
ನಿನಗೆ ಬೇಡುವೆನು ಸನುಮತ ಒಲ್ಲಿದು ನಿನಗೆ ಬೇಡುವೆನು ಧನುಜ ಶುಂಭನ ಭಯಕ್ಕೆ ಅಮ್ಮ ಜನನಿ ಕೇಳ್ಬಿಲ್ನಗವನು ಕರುಣದೊಳಿದು ವನದಲ್ಲಿ ಕುಳಿತಿರುವುದ್ಯಾಕೆ ಜನನಿ ಕಲಂಬ ಕಾಂತಾರವಿದು. ಓರ್ವಳೆ ಹೆಣ್ಣೋರ್ವಳು, ನೀನು ಈ ರೀತಿ ಈ ಉಯ್ಯಾಲೆಯಲ್ಲಿ ಹಾಡುತ್ತಾ ಪಾಡುತ್ತಾ ಇದೆಯಲ್ಲ ತಾಯಿ, ಸನ್ಮತವಲ್ಲ ಸನುಮತವಲ್ಲ ತಾಯೇ. ವರ್ತಮಾನ ಕಾಲದಲ್ಲಿ ಶೋಣಿತದ ನಗರಿನ ಆಳುತ್ತಾ ಬರುತ್ತಿರುವವನು ಶುಂಭದಾನವನಾಗಿದ್ದಾನೆ. ಭೂಲೋಕ ಪಾತಾಳವನ್ನು ಜಯಿಸಿ 14 ಲೋಕದಲ್ಲಿ ವಿಭಜಿಸಿದ್ದಾನೆ. ಅವನ ಆಜ್ಞಾಚಕ್ರ ನಿರಂತರವಾಗಿ ವ್ಯಾಪಿಸಿದೆ ತಾಯೇ. ಅಂತಹ ಶುಂಭದಾನವ ನಿನ್ನನ್ನು ಬಯಸಿದ್ದಾನೆ ತಾಯೇ. ಇದರಿಂದ ವಾರ್ತೆಯ ದೂರ್ತಕ್ಕೆ ಬೀಳುವುದು ದೂತರಿಲ್ಲೆಂದಿರುವುದು ಎಪ್ಪಿಸಲಾತನನ್ನು ಸುಗ್ರೀವನಾಡಿದ ಮಾತನ್ನಾಲಿಸಿದಾಗ ಮುಖದಲ್ಲೊಂದು ಕಿರುನಗೆ ಉಕ್ಕಿ ಹೋಯಿತು. ನನ್ನ ನಗೆ ಈತನಿಗೆ ದಗೆಯಾಗಿ ಹೋಯಿತಲ್ಲ. ಧರೆಯಲ್ಲಿ ಈತ ಸತ್ತು ಬಿದ್ದಿದ್ದಾನೆ. ಈತನೆಳೆದನೆಂದಾದರೆ ಆ ಧೂರ್ತ ಶುಂಭನಿಗೆ ನನ್ನ ವಿಚಾರವನ್ನು ತಿಳಿಸುವುದಕ್ಕಾಗಿ ಬೇರೆ ದೂತನ್ನು ನಾನು ನೇಮಿಸಬೇಕಾಗುತ್ತದೆ. ಹಾಗಾಗ ಕೂಡದು. ನಿಗ್ರಹ ಮತ್ತು ಅನುಗ್ರಹ ಎರಡೂ ಶಕ್ತಿಯನ್ನು ಹೊಂದಿರುವುದು ನಾನು ಮಾತ್ರವಲ್ಲ, ದೂತವಾದ ಸಲ್ಲದಿ ಎಂಬ ರಾಜನೀತಿ ಅರಿತುವುದರಿಂದ ಕರುಣಾರಸವನ್ನು ಬೇರಿ ಈತನ ನೆಪ್ಪಿಸಿದ್ದಲ್ಲ. ಎಲ್ಲ ಸಲಹೋ ಶುಂಭಾಖ್ಯನ ಮತದಂತೆ ಬಿಲ್ನ ಹಾಗಿದೆ. ಮತಿಶೂನ್ಯನ ಮಮಾತೃತಿ ನೀನುರಿವೆ, ದೈತ್ಯ ಪದಗೇನು ಆಜ್ಞೆಯು ಎನಗರು ಕಥೆಯಗುಳ್ಳದಿರಮ್ಮ. ಗುಪ್ಪಿಯ ಮೇಲೆ ಬ್ರಹ್ಮಾಸ್ತ್ರವೇ ತಾಯೇ. ಕತಿಯಗೊಳ್ಳದಿರುವ ಕತಿಯಗೊಳ್ಳದಿರು. ಯಾಕೆ? ಶುಂಭನ ಅಮಾತ್ಯನಾದ ಸುಗ್ರೀವ ಎಂಬುದಾಗಿ ನನ್ನ ಹೆಸರು. ಸರಿ. ಅವರ ಆಜ್ಞಾಧಾರಕರಾಗಿ ಕಾಂತಾರವನ್ನು ಪ್ರವೇಶ ಮಾಡಿದ್ದೇನೆ. ಅಮ್ಮ, ಹಿಂದಿನ ಜನ್ಮದ ಬಗ್ಗೆ ಹೇಳಲು ನಾನು ಏನೂ ಅರಿಯೆ. ಈ ಜನ್ಮದಲ್ಲಿ ನಾನು ದೇವಿದಾಸ ತಾಯೇ. ಮುಂದೆ ಜನ್ಮ ಇದೆ ಅಂತ ಆದರೆ ಅನುದಿನವೂ ನಿನ್ನ ಭಜನೆ ಮಾಡುವಂತಹ ಯೋಗ ಭಾಗ್ಯ ಪ್ರಾಪ್ತವಾಗುವಂತೆ ಅನುಗ್ರಹಿಸಿ. ಸರಿ ಅಪ್ಪ ಮಗನೇ. ಅಮಾತ್ಯನಾಗಿ ಸಂಧಾನಕಾರನಾಗಿ ನಿನ್ನೆಡೆಗೆ ಬಂದಿದ್ದೇನೆ. ಸಂಧಾನಕಾರನಂತಹ ನಾನು ಹೋಗಿ ಅವನ ಉತ್ತರವು ಹೇಳಲೇಬೇಕು ತಾಯಿ. ಅನುಜ್ಞೆ ಮಾಡಬೇಕು. ಸುಗ್ರೀವ ಬಾಲ್ಯದಲ್ಲಿರುವಂತಹ ಸಂದರ್ಭದಲ್ಲಿ ಕತ್ತಿ ಕಾಳಗನ ಅಭ್ಯಾಸ ಮಾಡಿದವಳು ನಾನು. ಆವಾಗಲೊಂದು ತೀರ್ಮಾನಕ್ಕೆ ಬಂದಿದ್ದೇನೆ. ಕತ್ತಿ ಕಾಳಗದಲ್ಲಿ ಯಾರು ನನ್ನನ್ನು ಗೆಲ್ಲುತ್ತಾರೋ ಅಂತವರ ಕುರುಳಿಗೆ ಸುಮಹಾರ ಹಾಕಿ ವರಿಸುತ್ತೇನೆ ಎಂಬುದಾಗಿ ಕೊನೆಯದಾಗಿ ಹೇಳುತ್ತಾ ಇದ್ದೇನೆ. ಶುಂಭನಾಗಲಿ ನಿಶುಂಭನಾಗಲಿ ಪ್ರತ್ಯಕ್ಷ ಶಂಭುವೇ ಬಂದರು. ಗುರಕ್ಕೆ ಅಂಜೋಳು ನಾನಲ್ಲ, ಹೋಗಿ ಹೇಳು.
ಕಾರಣವೇನು ಗುಣದಿರು
ಬೀಜೇನೆ ಮೂಲರು ಪ್ರವೇಶ ಹೊಂದಿದೆ ಪಾದದ ಮೂಯು ತಿಳಗ ನಿರ್ಜರರು ಧರೆಯ ಧರ್ಮವನ್ನು ಉದ್ಧರಿಸುವುದಕ್ಕಾಗಿ ಮಹಾಕಾಳಿಯಾದ ಕಲ ತರುವುದಕ್ಕಾಗಿ
ಸುಗ್ರೀವನನ್ನು ಕಳುಹಿಸಿದೆ. ಪರಿಣಾಮ ಸಂಬಾಳ ವಿಫಲವಾಯಿತು. ಕಳುಹಿಸಿದ ಸಂಗ್ರಾಮಕ್ಕೆ ಧೂಮ್ರಾಕ್ಷರನ್ನು ಏನಾಯಿತು? ಕಾಲದಲ್ಲಿ ಸುಟ್ಟಳಂತೆ. ಹೌದೇ ಪ್ರಭು. ಆ ಬಳಿಕ ಅವಳ ಅದನ್ನು ಬರೆಯುವುದಕ್ಕಾಗಿ ಗಂಡುಗಲಿಗಳಾದ ಚಂಡಮುಂಡನನ್ನು ಕಳುಹಿಸಿದೆ. ವರ್ತಮಾನ ಅವನ ಮುಂಡವನ್ನು ಭೂಮಿಯಲ್ಲಿ ಚೆಂಡಾಡಿದರಂತೆ. ಅದಕ್ಕಾಗಿ ಆ ತರುಣಿಯನ್ನು ತರುವುದಕ್ಕಾಗಿ ಹೊರಟಿದ್ದೇನೆಯ ಪ್ರಭು. ಕಲಾದೇವಿಯ ತನುಭವನಾಗಿ ಸಂಬಂಧದಲ್ಲಿ ನಿಮ್ಮಾಳಿಯರಾಗಿ ಒಂದು ಮಾತನ್ನು ಹೇಳಲೇ. ಧನುಜೇಶ ಕೇಳನ್ನ ಮಾತ ಧನುಜೇಶ ಕೇಳನ್ನ ಮಾತ ಯಾದನೆ ದೂರಿ ಪ್ರಭೆಗುಳಗಾಗಿ ವ್ಯರ್ಥ. ಯಾದನೆ ದೂರಿ ಪ್ರಭೆಗುಳಗಾಗಿ ವ್ಯರ್ಥ. ಮನಸಿಜ ಶರಕೆ ಸಿಲುಕುತ್ತ ಮನಸಿಜ ಶರಕೆ ಸಿಲುಕುತ್ತ ಪರ ವನಿತೆಯ ಬಯಕೆಯ ನಾಂತಿ ದೈತ್ಯ. ಧನುಜೇಶ ಕೇಳೆನ್ನ ಮಾತ ಎನ್ನ ಮಾತ ಪ್ರಭೆಗುಳಗಾಗಿ ವ್ಯರ್ಥ. ಕೇಳು ಕೇಳನ್ನ ಮಾತ. ಓ ಧನುಜೇಶ, ಹೀಗೆಂದು ನಿನ್ನನ್ನು ಕರೆಯುವುದಕ್ಕೆ ಮನಸ್ಸು ತುಂಬಿ ಬರ್ತಾ ಇದೆ. ವರ್ತಮಾನ ಕಾಲದಲ್ಲಿ ನಿನಗೆ ಸರಿದಂಡಿಯಾಗಿ ನಿಲ್ಲುವಂತಹ ವ್ಯಕ್ತಿ ಮತ್ತೊಬ್ಬ ಖಂಡಿತ ಇರುವುದಕ್ಕೆ ಸಾಧ್ಯವಿಲ್ಲ. 14 ಲೋಕವನ್ನು ನಿನ್ನ ಅಂಕೆಯಲ್ಲಿರಿಸಿಕೊಂಡು ಏಕದೇವೋ ಶುಂಭ ಎನ್ನುವ ಖ್ಯಾತಿಗೆ ಪಾತ್ರನಾದೆ. ವೇದ ಉಪನಿಷತ್ತುಗಳನ್ನು ಕಲಿತು ವಿದ್ವಾಂಸನೆನಿಸಿಕೊಂಡೆ. ರಾಕ್ಷಸರ ಜಾತಿಯಲ್ಲಿ ಹುಟ್ಟಿದರೂ ಕೂಡ ದೇವತೆಗಳಂತೆ ಹವಿರ್ಭೋಜನ ಮಾಡಬಲ್ಲ ಸಾಮರ್ಥ್ಯವುಳ್ಳವನು ನೀನು. ದೇವತೆಗಳ ಪಂಕ್ತಿಯಲ್ಲಿಯೇ ಕುಳಿತು ಹವಿರ್ಭೋಜನ ಮಾಡಬಲ್ಲೆ. ಅಷ್ಟು ಮಾತ್ರವಲ್ಲ ಪ್ರಭು, ವರುಣನ ಅಧಿಕಾರವನ್ನು ಕೈಗೆತ್ತಿಕೊಂಡಿರುವೆ. ಯಮನ ಪಾಶ ನಿನ್ನಲ್ಲಿದೆ. ಕುಬೇರನ ನಿಧಿ ನಿನ್ನ ಕೈವಶವಾಗಿದೆ. ಅಗ್ನಿದೇವನೇ ದಿವ್ಯವಾದ 2 ವಸನಗಳನ್ನು ನಿನಗಿತ್ತಿದ್ದಾನೆ. ಇದೆಲ್ಲ ಏನನ್ನು ಸೂಚಿಸುತ್ತದೆ? ನಿನ್ನ ಸಾಧನೆಯನ್ನು, ನಿನ್ನ ಸಾಮರ್ಥ್ಯವನ್ನು ಸೂಚಿಸುತ್ತದೆ. ಇಂತಹ ಮಹಾನ್ ವ್ಯಕ್ತಿಯಾದ ನೀನು ಈ ಸಣ್ಣ ಕಾರ್ಯದಲ್ಲಿ ಯಾಕೆ ಎಡವಿದೆಯೋ ನನಗಂತೂ ತಿಳಿಯದು. ಎಲ್ಲಿಯೋ ಯಾವುದೋ ಒಂದು ವನದಲ್ಲಿ ಯಾವಳೋ ಒಬ್ಬಳು ಹೆಣ್ಣಿದ್ದಾಳೆ ಎನ್ನುವುದನ್ನು ಗುಂಡು ಹುಡುಗರಾದ ಚಂಡಮುಂಡರು ಬಂದು ಹೇಳಿದಾಗ ನೀನು ಭ್ರಮಾಲೋಕಕ್ಕೆ ಒಳಗಾದೆಯ ಪ್ರಭೋ. ವ್ಯಕ್ತಿಯ ಬದುಕಿನಲ್ಲಿ 2 ವಿಧದ ದೃಷ್ಟಿಯನ್ನು ವಿವೇಕಿಗಳು ಗುರುತಿಸಿದ್ದಾರೆ. ಇದ್ದದ್ದನ್ನು ಇದ್ದ ಹಾಗೆ ಗ್ರಹಿಸುವುದಕ್ಕೆ ಕ್ರಮ ಅಂತ ಹೆಸರು. ಇದ್ದದ್ದಕ್ಕೆ ವ್ಯತಿರಿಕ್ತವಾಗಿ ಯಾವಾತ ಕಾಣುತ್ತಾನೋ ಅದಕ್ಕೆ ಭ್ರಮ ಅಂತ ಹೆಸರು. ನಿನ್ನ ದೃಷ್ಟಿಕೋನದಲ್ಲಿ ಭ್ರಮೆ ಆವರಿಸಿತು ಅಂತ ನನಗನಿಸುತ್ತದೆ ಪ್ರಭೋ. ಭ್ರಮೆ ಅಂತ ಹೇಳಿದ್ರೆ ಚಿತ್ತವೈಕಲ್ಯ ಅಂತ ಅರ್ಥ ಅಲ್ಲ. ಒಂದು ವಿಧದಲ್ಲಿ ಆಕರ್ಷಣೆಗೆ ಒಳಗಾಗಿ ಯಥಾರ್ಥವನ್ನು ಗ್ರಹಿಸುವಲ್ಲಿ ನಾವು ಹಿಂದೆ ಬೀಳ್ತೇವೆ. ಪೂರ್ವಾಭಿವೇಶಕ್ಕೆ ಒಳಗಾದ ಕಾಲಕ್ಕೆ ವಿಮರ್ಶಾತ್ಮಕವಾದ ದೃಷ್ಟಿ ಮುರುಟಿ ಹೋಗುತ್ತದೆ. ಪ್ರಪಂಚವನ್ನು ಅರಿಯುವ ಕಣ್ಣುಗಳಿದ್ದರೂ ಆ ಕಣ್ಣಿನಲ್ಲಿ ಅರಿಯಬೇಕಾದ ಸತ್ವಕ್ಕೆ ನಾವು ಅವಕಾಶವನ್ನೇ ಕೊಡದೇ ಇರುತ್ತೇವೆ. ನಿನಗೆ ಹೀಗಾಗಿ ಹೋಯಿತೋ ಏನೋ, ಇಲ್ಲ ಅಂತಾದ್ರೆ ಕಂಡರಿಯದ ಹೆಣ್ಣಿನ ಮೇಲೆ ಮೋಹಪರವಶನಾಗಿ ನೀನು ಮನಸ್ಸಿಜನ ಶರಾಘಾತಕ್ಕೆ ಒಳಗಾದೆಯಲ್ಲ. ಮನ್ಮಥನ ಶರಕ್ಕೆ ಈಡಾದ ಸಾಮಾನ್ಯ ವ್ಯಕ್ತಿಯೊಬ್ಬ ಕಂಡ ಕಾಮಿನಿಯರ ಬಗ್ಗೆ ತೆಗೆದುಕೊಳ್ಳುವ ನಿರ್ಧಾರವನ್ನು ವಿವೇಕಿಯಾದ ನೀನು ತೆಗೆದುಕೊಂಡಿದ್ದಿಂತಾದ್ರೆ
ಏನಿದರರ್ಥ ಪ್ರಭು? ಅಂತೂ ಪರವನಿತೆಯನ್ನು ಬಯಸಿದೆ, ಸಂಧಾನಕ್ಕಾಗಿ ಸುಗ್ರೀವನನ್ನು ಕಳುಹಿಸಿದೆ. ಹೋದ ಸುಗ್ರೀವ 7 ರಾತ್ರಿ 7 ಹಗಲುಗಳ ಕಾಲ ನಿನ್ನ ಗುಣಗಾನವನ್ನು ಮಾಡಿದನಂತೆ. ಕೇಳಿದವಳಿಗೆ ನಗೆ ಬಂತಂತೆ, ಅದುವೇ ಸುಗ್ರೀವನ ಪಾಲಿಗೆ ಧಗೆಯಾಯಿತಂತೆ. ಆಮೇಲೆ ಅನುಗ್ರಹ ಶಕ್ತಿಯಿಂದ ಬದುಕಿಸಿದಳಂತೆ. ಆವಾಗ ನೀನು ಆಲೋಚನೆ ಮಾಡಬೇಕಿತ್ತು ಪ್ರಭು, ಅವಳು ಕಾಮಿನಿಯೇ ಅಲ್ಲ ನಿಗ್ರಹ ಅನುಗ್ರಹ ಶಕ್ತಿ ಹೊಂದಿದವಳೆ ಎನ್ನುವ ಹಾಗೆ ಯಾವುದನ್ನು ವಿಮರ್ಶಿಸದೆ ಏಕಾಏಕಿಯಾಗಿ ಎಳೆತರುವ ನಿರ್ಧಾರಕ್ಕೆ ಬಂದೆ ಅಲ್ಲ. ಕಳುಹಿಸಿದ್ದು ಯಾರನ್ನು ಪ್ರಭು? ಅಲ್ಪನೇ ಧೂಮ್ರಲೋಚನ ಅಲ್ಪನೇ ಜಿಯ ಚಂಡಮುಂಡರನು ಕೊಲವಾರಿ ಪೊರೆ ರಣದಲ್ಲಿ ಚಂಡಮುಂಡರನು ಅಪ್ರಯೋಜಕವಾಗಿ ನೀನು ಅಪ್ರಯೋಜಕವಾಗಿ ನೀನು ಕಾಲಗುಪ್ಪಿಸಲ್ ಯಾತಗೆ ಧನುಜಾನ್ವಯವನು ಕಾಲಗುಪ್ಪಿಸಲ್ ಯಾತಗೆ ಧನುಜಾನ್ವಯವನು ಧನುಜೇಶ ಧನುಜೇಶ ಕೇಳನ ಮಾತ ಹೆಣ್ಣಾದವಳನ್ನು ಗಂಡು ಬಯಸುವುದು ಅಪರಾಧವಲ್ಲ. ಅದರಲ್ಲಿಯೂ 3 ಲೋಕದ ವಿಭುವಾಗಿ ನೀನು ಅವಳನ್ನು ಬಯಸಿದರಲ್ಲಿ ತಪ್ಪಿಲ್ಲ ಪ್ರಭು. ಹಾಗೆಂದು ನೀನು ತಪ್ಪು ಮಾಡಿದ್ದಿ ಎಂದು ಹೇಳುವ ಯೋಗ್ಯತೆಯೂ ನನ್ನಲ್ಲಿಲ್ಲ. ಆದರೆ ಒಂದನ್ನು ಮಾತ್ರ ಹೇಳಬಲ್ಲೆ, ಏನನ್ನು? ನೀನು ದುಡುಕಿದ್ದಿ ಎನ್ನುವುದು ಸತ್ಯ. ದುಡುಕು ಎನ್ನುವುದು ಕೆಡುಕಿಗೆ ಮೂಲ ತಾನೆ. ದುಡುಕಿದ ನೀನೇನು ಮಾಡಿದೆ? ಅವಳನ್ನು ಎಳೆದು ತರುವಂತಹ ತೀರ್ಮಾನಕ್ಕೆ ಬಂದೆ. ಕಳುಹಿಸಿದ್ದು ಧೂಮ್ರಲೋಚನನನ್ನು. ಪ್ರಭಾ, ಧೂಮ್ರಲೋಚನನೇನು ಅಲ್ಪನೆ ಹೇಳು ಅಲ್ಲವಲ್ಲ? ತನ್ನ ಕೆಂಗಣ್ಣಿನಿಂದ ಎದುರಾಳಿಯನ್ನು ಸುಡಬಲ್ಲಂತಹ ಅತುಲ ಪರಾಕ್ರಮಿ ಅಂತಹ ಧೂಮ್ರಲೋಚನನನ್ನು ಕೇವಲ ಹೂಂಕಾರ ಮಾತ್ರದಿಂದ ಅವಳು ಸುಟ್ಟು ಕರಕಲು ಮಾಡಿದ್ದಾಳೆ ಎಂದಾದರೆ ಅವಳು ಸಾಮಾನ್ಯದವಳೆ. ಆಮೇಲೆ ಹೋದವರು ಚಂಡಮುಂಡರು. ಚಂಡಮುಂಡರಿಧಕೋ ಗಂಡುಗಳಿಗಳಹುದು ದಿಠವು. ಲೋಕ ಪ್ರಸಿದ್ಧರಾದವರು. ಕಂಡ ಸೆರಗಿನ ಹಿಂಬದಿಯಲ್ಲಿ ಅಂಡಲಿಯುವ ದುರ್ಬುದ್ಧಿ ಹೊಂದಿದವರಲ್ಲ ಚಂಡಮುಂಡರು. ಜೀವನದಲ್ಲಿ ನಿಷ್ಠೆಯಿಂದ ಬ್ರಹ್ಮಚರ್ಯ ವ್ರತವನ್ನ ಪಾಲಿಸಿದವರು. ಅಂತಹ ಚಂಡಮುಂಡರ ಜೀವನಕ್ಕೆ ಆಸರೆಯಾದ ಬ್ರಹ್ಮಚರ್ಯ ವ್ರತವನ್ನ ಕೆಡಿಸಿ ಅವರ ಪಾಲಿಗೆ ಭದ್ರಕಾಳಿಯಾಗಿ ಆಕೆ ವ್ಯವಹರಿಸಿದ್ದಾಳೆ ಎಂದಾದರೆ ಅವಳು ಸಾಮಾನ್ಯದವಳೆ. ಒಂದು ಮಾತು ಹೇಳ್ತೇನೆ ಜಿಯ, ಕೆಟ್ಟ ಗಿಡವನ್ನಾದರೂ ನೆಟ್ಟ ಕೈಯಿಂದ ಯಾವ ಕಾಲಕ್ಕೂ ಕೀಳಬಾರದು. ನೀನೇ ಕಟ್ಟಿ ಬೆಳೆಸಿದಂತಹ ಧನುವಂಶವಿದು. ನಿನ್ನ ಕೈಯಾರೆ ಯಾಕೆ ಯಮನ ಆಲಯಕ್ಕೆ ಅಟ್ಟುತ್ತಿ ಹೇಳು? 3 ಲೋಕದ ವಿಭುವಾಗಿ ನಿನಗೆ ಇದು ಭೂಷಣ ಅಲ್ಲ ಪ್ರಭು. ಸಾಮಾನ್ಯರಾದ ತರುಣಿಯ ಮೇಲವಳು ಅಲ್ಲ ತರುಣಿ ಅವள் ಆದಿಮಾಗಿಗೆ ತರುಣಿ ಅಲ್ಲ ಆದಿಮಾಯೇ ಜಿಯ
ಅಲ್ಲ ಅವள் ಆದಿ ದೈತ್ಯ ಬರರ ಸಮುಖರಿಸುತ್ತ ತ್ರಿದಶರ ಪೊರಿಯೇ ದೈತ್ಯ ಬರರ ಸಮುಖರಿಸುತ್ತ ತ್ರಿದಶರ ಪೊರಿಯೇ ಆದಿಮಾಯೇ ಲ್ಲವಳಾದಿಮಾಯೆ ದೈತ್ಯ ಪರರ ಸಮುಖರಿಸುತ್ತ ತ್ರಿದಶರ ನರಿಗೂ ಚರಿಸುವಳು ದೊರೆಯೇ ನರಿಗೂ ಚರಿಸುವಳು ದೊರೆಯೇ ಸರ್ವೇಶ್ವರಿಯರಿ ಮೋಗ ವಿರಿಪುದು ಸರಿಯೇ ಸರ್ವೇಶ್ವರಿಯರಿ ಮೋಗ ವಿರಿಪುದು ಸರಿಯೇ ಕೇಳೆನ್ನ ಧನುಜೇಶ ಕೇಳಿನ ಮಾತ ಯಾತಕಿನಿ ತುನಿ ಭ್ರಮೆಗುಳಗಾಗಿಗೆ ವ್ಯರ್ಥ ವ್ಯರ್ಥ ಕೇಳಿನ ಮಾತ ಧನುಜೇಶ ಕಣ್ಣಾರೆ ಕಂಡರೂ ಪರಾಮರ್ಶೆ ನೋಡಬೇಕಂತೆ ನುಡಿ ಮುತ್ತುಗಳಿವೆ ಅಲ್ಲ ಇದರ ಮರ್ಮವನ್ನು ತಿಳಿಯುವಂತಹ ಸುಜ್ಞಾನ ಮೂರ್ತಿ ನೀನಾದರೂ ಕೂಡ ಅವಳನ್ನು ಬರಿಯ ತರುಣಿ ಅಂತ ಭಾವಿಸಿದೆ ಅಲ್ಲ ಪ್ರಭು ಮತ್ತೆ ಯಾರು ಅಲ್ಲ ಅಕ್ಷಯ ನೀನು ತಿಳಿದುಕೊಂಡ ರೀತಿಯಾಗಿ ಹೇಳು ಅವಳು ತರುಣಿ ಅಲ್ಲ ಪರಂಜ್ಯೋತಿ ಸ್ವರೂಪಿಣಿ ಇದ್ದಾಳೆ ಓಹೋ ಈ ಪೃಥ್ವಿಗೆ ಸಂಬಂಧಪಟ್ಟ ಹೆಣ್ಣು ಅವಳೆಂದು ನನಗನಿಸುವುದಿಲ್ಲ ಮತ್ತೆ ಆದಿಯಲ್ಲಿ ಪ್ರಪಂಚದ ಆಗು ಹೋಗುಗಳಿಗೆ ಕಾರಣೀಕರ್ತಳಾಗಿ ಓಂಕಾರ ಎನ್ನುವ ನಿನಾದವನ್ನು ಕೇಳಿ ಬಂತಂತೆ ಅದನ್ನೇ ಅಕಾರ ಉಕಾರ ಮಕಾರವೆಂದು ಗುರುತಿಸಿದರು ಅದು ಅನಾದಿಯೋ ಆದುದರಿಂದ ಆದಿಮಾಯ ಎಂದೇ ಜ್ಞಾನಿಗಳು ಗುರುತಿಸಿದ್ದಾರೆ ಅದಕ್ಕೆ ನಿರ್ದಿಷ್ಟವಾದ ಆಕಾರ ಇಲ್ಲ ಯಾವುದೇ ಗುಣಗಳ ಆವೇದನೆ ಇಲ್ಲ ಒಂದೊಂದು ಸಲ ಸಾಕಾರ ಆಗುತ್ತದೆ ಮತ್ತೊಂದು ಸಲ ಸಗುಣವಾಗುತ್ತದೆ ಎಲ್ಲಿ ಧರ್ಮ ಗ್ಲಾನಿ ಉಂಟಾಗುತ್ತದೆಯೋ ಎಲ್ಲಿ ದೇವತೆಗಳು ಕಣ್ಣೀರಿಳಿಸುವ ಬಗೆ ಆಗುತ್ತದೆಯೋ ಆವಾಗ ಮರೆಯ ಮಹಾಚೇತನ ಒಂದು ಸಾಕಾರಗೊಂಡು ತನ್ನನ್ನು ತಾನು ತೊಡಗಿಸಿಕೊಂಡಂತಹ ಕಥೆ ನಮಗೆಲ್ಲ ತಿಳಿದಿದೆ ನನಗನಿಸುತ್ತದೆ ಪ್ರಭು ಮೈಷವದೇದೆ ಪುನರಾವರ್ತನೆ ಇದು ಅಂದು ಮೈಷರಿಗೆ ಕಾಣಿಸಿಕೊಂಡ ಸ್ವರೂಪವೇ ಇಂದು ಚಂಡಮುಂಡರಿಗೆ ಕಾಣಿಸಿಕೊಂಡು ಅವರ ಮೇಲೆ ಮೋಹದ ಬಲೆಯನ್ನು ಬೀಸೆ ನಾವೆಲ್ಲ ಮುಂದುವರಿದು ಹೋದೆವು ಎಂದಾದರೆ ನಮ್ಮೆಲ್ಲರ ಕೊರಳನ್ನು ತರೆಯುವಂತಹ ಸಂಚು ಇದಾಗಿದೆ ಪ್ರಭು ಅವಳು ತರುಣಿ ಎಲ್ಲ ಚಿಯ ನಿಮ್ಮ ಕೊನೆಯ ತೀರ್ಮಾನ ಮನದ ತೀರ್ಮಾನ ಬಿಡು ಮನದ ಮೂರ್ಖತೆಯ ಬಿಡು ಮನದ ಮೂರ್ಖತೆಯ ತ್ರೈ ಜಗದೊಡತಿ ಚರಣಕ್ಕೆ ಭಕ್ತಿಯೋದಲಿ ಪುಡಮಡುತ್ತ ತ್ರೈ ಜಗದೊಡತಿ ಚರಣಕ್ಕೆ ಭಕ್ತಿಯೋದಲಿ ಪುಡಮಡುತ್ತ ಪಡೆದವಳ ಕಾರುಣ್ಯದಲ್ಲಿ ಧಾತ್ರಿಯಲಿ ಜಡಜ ಪೀಠನವರದ ದರದಲ್ಲಿ ಪಡೆದು ಸುಖವನ ಮಾಡುವುದೇನು ದುಡಿಯ ನೀತಿಯ ದೊರೆಯೇ ಬಿಡು ಮನದ ಮೂರ್ಖತೆಯಾದ ಧನುಜೇಶ ನಿನಗೆ ಹಿತವಚನವನ್ನಾಡುವವರು ಈ ಪ್ರಪಂಚದ
ಲೋಕದಲ್ಲಿ ಸಾವಿರ ಮಂದಿ ಸಿಗಬಹುದು. ಆದರೆ ಒಡಲಿಗೆ ಹಿತವಾಗುವ ನುಡಿಯನ್ನಾಡುವವನೇ ನಿಜವಾದ ಹಿತಚಿಂತಕ. ಆ ನೆಲೆಯಲ್ಲಿ ಒಂದು ಮಾತು ಹೇಳ್ತೇನೆ, ಬಿಡುಮನದ ಮೂರ್ಖತೆಯ ತ್ರೈಜಗದ ಒಡತಿಯಾದವಳ ಚರಣಾರವಿಂದಗಳಿಗೆ ಪುಡಮಡು, ಕರುಣಾಮೃತಕ್ಕೆ ಪಾತ್ರನಾಗು. ಹಾಗೆ ನೀನು ಮಾಡಿದ್ದಿ ಅಂತಾದ್ರೆ ಜಡಜ ಸಂಭವನನ್ನು ಪ್ರಸಾದ ರೂಪವಾಗಿ ಮೆಚ್ಚಿಸಿ ಪಡೆದ ವರವೆಲ್ಲವೂ ಸ್ಥಿರವಾಗಿ ಉಳಿಯುತ್ತದೆ. ಮತ್ತೊಮ್ಮೆ ನಿನ್ನ ಪಾದಕ್ಕೆ ಆಣತನಾಗಿ ಬೇಡಿಕೊಳ್ಳುವುದು ಪ್ರಭೋ. ಅವಳ ಕೈ ಹಿಡಿಯುವ ಆಲೋಚನೆ ಬೇಡ. ನಮ್ಮ ವ್ಯಕ್ತಿತ್ವವನ್ನು ತಿಳಿಯದೆ ಹೆಣ್ಣು ಸ್ವಲ್ಪ ಹೊಗಳ್ತಾ ಇದ್ದಿದ್ದಾರೆ. ನಿನ್ನ ಪಾಲಿಗೆ ಬದುಕಬೇಕಿದೆ ರಣಹೇಡಿಯನ್ನು ತಮ್ಮತನ್ನು ಬಿಡು. ರಕ್ತ ಬೀಜ ನಡೆದ ದಾರಿಯಲ್ಲಿ ರಣಹೇಡಿಗಳು ಹುಟ್ಟಬಹುದು. ಆಜ್ಞೆ ಒಂದೊಮ್ಮೆ ತ್ರಿಪಗದಂಬವನದಲ್ಲಿ ಕಂಡು ದೇವಿಯರ ತಡ ಕೋಟಿ ದೈತ್ಯರು ಹಿಂಬಾಲಿಸ್ತಾ ಇದ್ದಾರೆ. ಎಲ್ಲರನ್ನೂ ಸೇರಿಸಿಕೊಂಡೆ ಶಸ್ತ್ರ ಅಸ್ತ್ರವನ್ನು ಧರಿಸಿದ್ದೇನೆ. ಹೋಗುವುದಕ್ಕೆ ರಥ ಸಿದ್ಧವಾಗಿದೆ. ಇಷ್ಟೇ ಸಾಕಾಗುವುದಿಲ್ಲ, ಪಲ್ಲಕ್ಕಿಯೂ ಬೇಕು. ಯಾಕೆ? ಒಲಿದು ಬಂದರೆ ಕರೆತರುವುದಕ್ಕಾಗಿ. ಒಂದು ವೇಳೆ ಅವಳು ಮುನಿದು ನಿಂತಳು ಎಂದಾದರೆ ಆ ಪಲ್ಲಕ್ಕಿಯಲ್ಲಿ ನನ್ನ ಹೆಣವಾದರೂ ಬಂದಿತ್ತಲ್ಲ, ನಡೀತಾರೆ. ನಾನು ಬಂದು ನಿಂತಹ ಈ ಸ್ಥಳ ಕದಂಬವನ ತಾನೇ ರೋಮಾಂಚನವಾಗುತ್ತಾ ಇದೆ. ಇದಂತಹ ಭಯಂಕರವಾದ ಕಾಡು. ಈ ಪ್ರಪಂಚದಲ್ಲಿರುವ ಕಾಡು ಮೇಡುಗಳನ್ನು ತಿಳಿಯದಿದ್ದವನೇನು ಈ ರಕ್ತ ಬೀಜನಲ್ಲ. ಆದರೆ ಇಂತಹ ಗುಂಡಾರಣ್ಯವನ್ನು ನನ್ನ ಕನಸಿನಲ್ಲಿಯೂ ನಾನು ಎಣಿಸಿರಲಿಲ್ಲ. ಇದು ಕಾಡಲ್ಲ, ಮೃತ್ಯುಕೂಪ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಸರಿ ಸರಿ ಸರಿ, ಈ ಪ್ರಪಂಚದಲ್ಲಿ ಕದಂಬವನ ಎನ್ನುವಂತಹ ಒಂದು ವನವಿದೆ ಎನ್ನುವುದನ್ನು ಹೇಳಿ ಕೇಳಿ ನಾವು ತಿಳಿದವರೇ ವಿನಃ ಕಣ್ಣಾರೆ ಕಂಡವರು ಯಾರೂ ಇಲ್ಲ. ಇಲ್ಲಿಗೆ ಬರುವುದಕ್ಕೆ ಯಾರಿಗೂ ಸಾಧ್ಯವೂ ಇಲ್ಲ. ಇದು ದೇವಭೂಮಿಯಾಗಿದೆ. ಇಂತಹ ಕ್ಷೇತ್ರಕ್ಕೆ
ಮನೋವೇಗದ ಬಲುಹುಳ್ಳ ಕಾರಣ ಚಂಡಮುಂಡರು ಕಾಲು ಊರಿದರು. ಅವರ ಆಗಮನವೇ ತಾನವರಾದ ನಮ್ಮೆಲ್ಲರ ಆಗಮನಕ್ಕೆ ದಾರಿ ದೊರೆಯಿತು. ಹಾಗೆಂದು ಆಗಮನಕ್ಕೆ ದಾರಿ ದೊರೆತದ್ದೇ ವಿನಃ ನಿರ್ಗಮನಕ್ಕೆ ದಾರಿ ದೊರೆಯಲಿಲ್ಲ. ಏನೋ ದೇವಿಯ ಸಂಕಲ್ಪದಂತೆ ಸುಗ್ರೀವನೊಬ್ಬ ಹಿಂದೆ ಹೋಗಿದ್ದಾನೆ, ಇಂತಹ ಗಂಡಾರಣ್ಯದಲ್ಲಿ ಒಬ್ಬಳಾಕೆ ಇದ್ದಾಳೆ ಎನ್ನುವುದನ್ನು ಚಂಡಮುಂಡರು ಬಂದು ಹೇಳಿದಾಗ ನಂಬುವುದು ಕಷ್ಟ ಸಾಧ್ಯವಾಗಿತ್ತು. ಪ್ರಾಜ್ಞನಾದಂತಹ ಸುಗ್ರೀವ ಪ್ರತ್ಯಕ್ಷವಾಗಿ ಕಂಡ ಮೇಲೆ ನಂಬುವುದು ಅನಿವಾರ್ಯವಾಯಿತು. ಅವಳು ಜಗದ ಆದಿರಕ್ಷಕಿ ಎನ್ನುವುದನ್ನು ನಾನಂತೂ ಅರ್ಥ ಮಾಡಿಕೊಂಡಿದ್ದೇನೆ. ಹಾಗಾಗಿ ಅವಳನ್ನು ಕಾಣುವುದಕ್ಕೆ ಬಂದಿದ್ದೇನೆ ನಾನು. ಆಶ್ಚರ್ಯ ಆಶ್ಚರ್ಯ ಆಶ್ಚರ್ಯ. ನಡು ಮಧ್ಯಾಹ್ನವಾದರೂ ಸೂರ್ಯರಶ್ಮಿ ಪ್ರದೇಶವನ್ನು ಸೋಂಕುವುದಿಲ್ಲವಂತೆ. ಅಂತಹ ಕತ್ತಲಾವೃತವಾದಂತಹ ಈ ಪ್ರದೇಶ ಇಂದು ರಕ್ತ ತೇಜದಿಂದ ವಿಕಸಿತಗೊಂಡಿದೆ. ಬೀಸುವ ತಂಗಾಳಿಯಲ್ಲಿ ತುಂಬಿದ ಮಧುವನ್ನು ಅಗ್ರಾಡಿಸಿದಾಗ ಮೈ ಮನ ಪುಳಕಗೊಳ್ಳುತ್ತಾ ಇದೆ. ವರಿತೆ ವಸತ್ತಿಗೆ ಆಗಿರಮಿಸ್ತಾ ಇದ್ದಾಳೆ. ಒಂದೆಡೆಯಲ್ಲಿ ಹಾವು ಮುಂಗುಸಿಗಳ ಜೊತೆ ಆಟ, ಮತ್ತೊಂದೆಡೆಯಲ್ಲಿ ಕಾಗೆ ಕೋಗಿಲೆಗಳು ಒಂದೇ ಗೂಡಿನಿಂದ ಹರಿಹೋಗ್ತಾ ಇದ್ದಾವೆ. ಹಾಗಿದ್ರೆ ಇಲ್ಲಿ ಸತ್ಶಕ್ತಿ ನೆಲೆಯಾಗಿದೆ. ಇದುವೇ ದೇವಿ ಮಹಾತ್ಮೆ ಏನಾದರೂ ಕೇಳ್ತಾ ಇದೆ. ಸುಶ್ರಾವ್ಯ ಸಂಗೀತ. ಹಾಗಿದ್ರೆ ಜಗನ್ಮಾತೆ ಸನಿಹದಲ್ಲಿರಬೇಕು. ಮುಂದುವರಿತೇನೆ. ನೋಡಿದನು ಕಾಲಿ ರಕ್ತ ಬೀಜನ್ ಗಾಢ ಗರುವದಿ ಕುಳಿತ ಶಿವೆಯ ಗಾಢ ಗರುವದಿ ಕುಳಿತ ಶಿವೆಯನು ನೋಡಿದನು ಪಾಡಿದನು ತನ್ನೊಳಗೆ ಇವಳನು ತಿಳಿಯದಿನಿತಾಯಿತು. ಇವಳನು ತಿಳಿಯದೆ ಇಣಿತಾಯಿತು. ಮಾಡಲಿನ್ನೇನ ಅಕಟ 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 ಶುಂಭನ ಕೂಡೆ ಭಾಷೆಯ ಒರೆದು ಬಂದಿಗೆ ಮಾಡಲಿನ್ನೇನ ಅಕಟ ಶುಂಭನ ಕೂಡೆ ಭಾಷೆಯ ಒರೆದು ಬಂದಿಗೆ ಕೇಡು ಇವಳಿಯೋ ಬದ್ಧ ಕೇಡು ಇವಳಿಯೋ ಬದ್ಧವಾದರು ಮಾತನಾಡಿಸುವೆ ಮಾತನಾಡಿಸುವೆ ಎನ್ನುತ್ತ ನೋಡಿದನು ಪಾಡಿದನು ಕಲಿ ರಕ್ತ ಬೀಜ ಜಯ 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 ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ ನಮೋ ನಮಃ ನಮೋ ನಮಃ ಜಯ 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 ಜಗದಂಬಾ ಜಗದಂಬಾ ಜಯ ಜಯ
ಜಯ ಜಯ ಜಯ ಜಯ जय 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 जगदम्बा जय जय ತಾಯಿಯನ್ನು ಕಾಣುವುದಕ್ಕಾಗಿ ಮುಂದತ್ತಿ ಬಂದೆ ನಾನು. ಕಣ್ಣನಲ್ಲ, ಕಣ್ಣಂತಹ ಕಣ್ಣುಗಳ ಭಾವನವಾಯಿತು. ನನ್ನ ಜನ್ಮವೇ ಸಾರ್ಥಕ್ಯವನ್ನು ಹೊಂದಿತು. ಕಂಡಾಕ್ಷಣ ನನ್ನ ಕರದಲ್ಲಿದ್ದಂತಹ ಕಠಾರಿ ಒಮ್ಮೆಲೆ ಧರೆಗೆ ಉರುಳಿ ಬಿತ್ತು. ಇದರ ಅರ್ಥ ಏನು? ತಾಯಿಯನ್ನು ಕಾಣುವುದಕ್ಕೆ ಹೋಗುವಾಗ ಕಠಾರಿ ಅವಶ್ಯಕತೆ ಉಂಟೆ? ಇಲ್ಲ ಎನ್ನುವುದಕ್ಕೆ ಇದುವೇ ಸೂಚ್ಯ ಅಲ್ಲವೇ? ತಾಯಿಯನ್ನು ಕಾಣುತ್ತಾ ಇದ್ದಂತೆ ಒಮ್ಮಿಂದೊಮ್ಮೆಲೆ ಮೂರ್ಛಿತನಾಗಿ ಹೋದೆ. ನನ್ನ ಹೆತ್ತವೇ ಮಗನೇ ಏಳು ಕನ್ನ ಅಂತ ಎಬ್ಬಿಸಿದ ಹಾಗಾಯಿತು. ಎದ್ದು ಕಣ್ತೆರೆದು ನೋಡಿದ್ರೆ ಹೆತ್ತವೇ ಅಲ್ಲ, ಜಗದ ಹೆತ್ತವೇ, ಜಗಜ್ಜನನಿ. ಹಾಗಾಗಿಯೇ ನೋಡಿದೆ 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 ನೋಡಿದನು ಕಲಿರಕ್ತ ಬೀಜ. ಇದರ ಅರ್ಥ ಏನು? ನನ್ನಲ್ಲಿ ಕಲಿತನ ಉಂಟು, ಸಾಮರ್ಥ್ಯ ಅಧಿಕವಾಗಿದೆ ಎನ್ನುವುದೇ? ಖಂಡಿತವಾಗಿಯೂ ಅಲ್ಲ. ಇದನ್ನೆಲ್ಲ ನೋಡಿ ನೀನು ಕಲಿರಕ್ತ ಬೀಜ. ನೀನು ನನ್ನ ಬಗ್ಗೆ ಕಲಿತದ್ದು ಕಡಿಮೆ ಆಯಿತು ರಕ್ತ ಬೀಜ. ನನ್ನ ಬಗ್ಗೆ ನೀನು ಇನ್ನೂ ಕಲಿಯುವುದಕ್ಕಿದೆ ರಕ್ತ ಬೀಜ. ನನ್ನ ಬಗ್ಗೆ ಇನ್ನೂ ನೀನು ತಿಳಿಯುವುದಕ್ಕಿದೆ ರಕ್ತ ಬೀಜ ಎನ್ನುವ ಹಾಗೆ ತಾಯಿಯೇ ಸೂಚಿಸಿದ ಹಾಗುಂಟು. ಹಾಗಾಗಿಯೇ ಅಮ್ಮನನ್ನು ನಖಶಿಕಾಂತವಾಗಿ ಗಮನಿಸ್ತಾ ಇದ್ದೇನೆ. ನೋಡಬಾರದೆ? ಅಮ್ಮನ ತನುವಿನಲ್ಲಿ ಏಕಾದಶ ರುದ್ರರು, ದ್ವಾದಶಾದಿತ್ಯರು, ಮನುಮುನಿಗಳು, ಋಷಿಗಳು, ಮುಕ್ಕೋಟಿ ಸುರರೆಲ್ಲ ಆಯ್ಕೆಗೊಂಡಿದ್ದಾರೆ. ಅಂದರೆ ಏನರ್ಥ? ಇವಳು ಬ್ರಹ್ಮಾಂಡೋದರ ಬಲಿತೆ ಎನ್ನುವುದೇ ಸತ್ಯ. ನಭೋ ಮಂಡಲದಿಂದ ಇಳಿಯಬಿಟ್ಟಂತಹ ಸ್ವರ್ಣದ ಉಯ್ಯಾಲೆಯಲ್ಲಿ ತೂಗುತ್ತಾ ಇದ್ದಾಳೆ. ಒಮ್ಮೆ ಮೇಲೆ ಹೋಗುತ್ತಾಳೆ, ಮತ್ತೊಮ್ಮೆ ಕೆಳಗೆ ಇಳಿತಾಳೆ. ಇದರ ಅರ್ಥ ಏನು? ಅತಿಯಾದಂತಹ ಉನ್ನತಿ ಅದು ಪತನ ಹೇತು. ಇದು ನಮ್ಮಡೆ ಶುಂಭನಿಗೆ ಸರಿಯಾಗಿಯೇ ಒಪ್ಪುತ್ತದೆ. ಮೂರು ಲೋಕದ ವಿಭು ಎನ್ನುವ ಅಹಂಕಾರದಿಂದ ಮೆರೆದಾಡಿದ. ಹಾಗಾಗಿ ಅಲ್ಲವೇ ಇವಳನ್ನು ಬಯಸಿ ನಮ್ಮಡೆ ಶುಂಭ ಕೆಟ್ಟು ಹೋದನಲ್ಲ. ಇಲ್ಲ, ತಾನಾಗಿ ಕೆಡುವ ಹುಂಬ ನಮ್ಮಡೆ ಶುಂಭನಲ್ಲ. ಹಾಗಿದ್ರೆ ಈ ರೀತಿಯ ನಿರ್ಧಾರಕ್ಕೆ ಯಾಕೆ ಬಂದವಳು ಜಗಜ್ಜನನಿ ಅಂತ ಅವನಿಗೂ ತಿಳಿದಿರಬೇಕು. ಹಾಗಾಗಿ ಇವಳಿಂದ ಮೋಕ್ಷವನ್ನು ಪಡೆಯುವರೆ ಇದೊಂದು ಮಾರ್ಗ ಎಂದು ಭಾವಿಸಿ ಈ ರೀತಿಯ ನಿರ್ಧಾರಕ್ಕೆ ಬಂದ. ಅದೇ ಕಾರಣಕ್ಕಾಗಿ ನಮ್ಮವರನ್ನು ಕಳುಹಿಸಿಕೊಟ್ಟ. ಇವಾಗ ರಕ್ತಾಬೀಜನ ಸರದಿ ಮಾಡಲಿನ್ನೇ ನಕಟೋ ಶುಂಭನ ಕೂಡ ಭಾಷೆ ಬರೆದು ಬಂದ ಕರೆ ತರ್ತೇನೆ ಹಾಗೆಂದು ಇವಳ ಮುಡಿಗೆ ಇಲ್ಲ. ದೌಷ್ಟ್ಯತೆ ನಡೆಯುವುದಕ್ಕೆ ಸಾಧ್ಯವೇ ಇಲ್ಲ. ನಡೆಸಿದೆವು ಎಂದಾದರೆ ನಮ್ಮ ರಕ್ಕಸಾನ್ವಯ ಅಳೀತದೆ. ಅಳಿಯಬಾರದು. ಉಳಿಬೇಕು ಅಂತಿದ್ರೆ ಭಕ್ತಿಯೇ ಪ್ರಧಾನ. ಭಕ್ತಿಗೆ ಒಲಿತಾಳಂತೆ ತಾಯಿ, ಭಕ್ತಿಗೆ ಒಲಿತಾಳಂತೆ ಮಾತೆ. ಉಂಟಲ್ಲ ಅಂತರಂಗದಲ್ಲಿ ಭಕ್ತಿ ಮಾತಾಡಿಸ್ತೇನೆ. ನೀನೇ ನನಗೆ ಅಮ್ಮ
ಏಣಾಂಗಲಿ ಭದ್ರೇಯೇ ನೀನೇ ನೆಲಗೆ ನೀನೇ ನೆಲಗೆ ಶುಂಭದಾನವ ಬಯಸಿದರೆ ಶುಂಭದಾನವ ಬಯಸಿದರೆ ಸಾನುರಾಗದಿ ವರಿಸದೆ ಶೌರ್ಯದಿಂದರೆ ಸಾನುರಾಗದಿ ವರಿಸದೆ ಶೌರ್ಯದಿಂದರೆ ಚೂಡಿಯ ಬಯಸಿದರೆ ಅಮ್ಮ ಏಣಾಂಕಲಿ ಭವತ್ರೆ ನೀನೇ ನನಗೆ ಅಮ್ಮ ನೀನೇ ನನಗೆ ಜಯ 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 ಜಗದಂಬ ಜಗದಂಬ या देवी सर्वभूतेषु शक्तिरूपेण संस्थिता नमस्तस्यै 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 नमो नमः नमस्तस्यै 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 नमो नमः नमस्तस्यै 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 नमो नमः नमो ಶಕ್ತಿ ಸಮನ್ವಿತೆ ಭಯೇಭ್ಯಸ್ತ್ರಾಹಿನೋ ದೇವಿ ದುರ್ಗಾ ದೇವಿ ನಮೋಸ್ತುತೆ ಜಯ 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 ಅಮ್ಮ ಇದು ನಿನ್ನ ಅಡಿದಾವರಗಳಿಗೆ ಶುಂಭನ ಮಾತರಾದಂತಹ ರಕ್ತ ಬೀಜ ವಂದಿಸ್ತಾ ಇದ್ದಾರಮ್ಮ. ಹಾ ಆಯೇ ಏನು ನಿನ್ನನ್ನು ಕಾಣುವ ಆಸೆಯಿಂದ ಬಂದೆ. ಹಾ ಆಸೆ ಎಲ್ಲವೂ ಸಾಕಾರಗೊಂಡಿತಮ್ಮ. ನನ್ನ ಜನ್ಮವೇ ಸಾರ್ಥಕವಾಯಿತು ಅಮ್ಮ. ನಿನ್ನನ್ನು ಕಂಡಾಗ ಪೂರ್ಣ ಚಂದ್ರನಿಗೆ ನಿನ್ನನ್ನು ಹೋಲಿಸಬೇಕು ಅಂತ ಮನಸ್ಸಾಗುತ್ತದೆ. ಹಾ ಪೂರ್ಣ ಚಂದ್ರನಲ್ಲಾದರೂ ಕಲೆ ಎನ್ನುವ ಕೊರತೆಯನ್ನು ಕಾಣಬಹುದಂತೆ. ಆದರೆ ನಿನ್ನ ಮುಖದಲ್ಲಿ ಎಲ್ಲಿಂತೂ ಕಲೆಯ ಕೊರತೆ ಇಲ್ಲವಮ್ಮ. ನಿರಪ್ರಶುಭ್ರವಾದ ನಿರ್ಮಲಾಕಾಶದಂತೆ ಗೋಚರವಾಗುತ್ತಾ ಇದೆ ನಿನ್ನ ವದನ. ತಾಯೇ ಏನು ಬ್ರಹ್ಮನ ಸೃಷ್ಟಿಯಲ್ಲಿ ಇನಿತಾದರೂ ಕೊರತೆ ಇರ್ತದೆ, ನಿನ್ನಲ್ಲಿ ಎಳ್ಳಿನಿತು ಕೊರತೆ ಇಲ್ಲ. ಯಾಕೆ? ನೀನು ಬ್ರಹ್ಮನನ್ನೇ ಸೃಷ್ಟಿಸಿದವಳು. ಇನ್ನು ಕೊರತೆಯಲ್ಲಿಂದ ಬರುವುದಕ್ಕೆ ಸಾಧ್ಯ? ನಿನ್ನ ಮುಖ ಎನ್ನುವುದು ಅದು ಅರಳಿದ ಕುಸುಮದ ಹಾಗಮ್ಮ. ಅರಳಿದ ಕುಸುಮದಲ್ಲಿ ಎರಡು ಗತಿಗಳಿರ್ತದೆ. ಒಂದು ನಾಡಿನಲ್ಲಿ ಅರಳುವುದು, ಮತ್ತೊಂದು ಕಾಡಿನಲ್ಲಿ ಅರಳುವುದು. ನಾಡಿನಲ್ಲಿ ಅರಳಿದ ಪುಷ್ಪ ಏನಾಗುತ್ತದೆ? ದೇವರನ್ನು ಶೃಂಗಾರ ಮಾಡ್ತದೆ, ಮುತ್ತೈದೆಯರ ಸಿರಿಮುಡಿಯನ್ನು ಅಲಂಕರಿಸ್ತದೆ. ಅದೇ ಕಾನನದಲ್ಲಿ ಹುಟ್ಟಿದ ಹೂವು ಯಾರ ಕಣ್ಣಿಗೂ ಬೀಳದೆ ನಶಿಸಿ ಹೋಗುತ್ತದಮ್ಮ. ಅಂತಹ ಬದುಕು ನಿನ್ನದಾಗಬಾರದು ಎನ್ನುವ ಕಾರಣಕ್ಕಾಗಿ ನಮ್ಮನೆ ಶುಂಭನಿಂದ ಬಯಸಿದ ನಲ್ಲೆಯಾಗಿ ಬರಬೇಕು ಅಂತ ಸುಗ್ರೀವನಲ್ಲಿ ಹೇಳಿ ಕಳುಹಿಸಿದಾಗ ನೀನು ಒಲ್ಲ ಎಂದಂತೆ ನಿಜ ವಿಕ್ರಮವನ್ನೇ ಪಡವಾಗಿರಿಸಿದೆ ಅಮ್ಮ. ನಿಜವಾದ ಪಣವನ್ನು ನೀನು ಇರಿಸಿದ್ದು ಅಹುದಾಗಿದ್ದಲ್ಲಿ ನಿನ್ನನ್ನು ಕರೆದುಕೊಂಡು ಹೋಗುವುದಕ್ಕಾಗಿ ಬಂದ ನಮ್ಮವರನ್ನು ಯಮಸದನಕ್ಕೆ ಅಟ್ಟುವ ಅನಿವಾರ್ಯತೆ ನಿನಗೆ ಯಾಕೆ ಬಂತು ನನಗಂತೂ ಗೊತ್ತಿಲ್ಲ. ಕೇವಲ ಸೋಲಿಸಿದರೆ ನಿನ್ನ ಪಣ ತೀರ್ಮಾನವಾಗುತ್ತಿತ್ತು. ಹಾಗೆ ಮಾಡಲಿಲ್ಲ ನೀನು. ಶೋಣಿತಾಪುರದಿಂದ ಬಂದವರು ಮರಳಿ ಶೋಣಿತಾಪುರವನ್ನು ಸೇರದ ಹಾಗೆ ಮಾಡಿದ್ದಿ. ಶೋಣಿತಾಪುರಕ್ಕೆ ನಮ್ಮವರ ಹೊಗೆಯೂ ಕಾಣದ ಹಾಗೆ ಮಾಡಿದ್ದಿ. ಹೊಗೆ ಕಾಣದ ಹಾಗೆ ನಮ್ಮವರ ಹೆಸರಡಗಿಸಿದ್ದಿ ಅಂತಾದ್ರೆ ಅಮ್ಮ ಯಾವ ಜನ್ಮದ ಹಾಗೆ ಅಮ್ಮ ನಮ್ಮಲ್ಲಿ ನಿನಗೆ. ನಮ್ಮೊಡೆ ಶುಂಭ ಒಳ್ಳೆಯವನೇ ಇದ್ದಾನೆ ಹಾಗಂತ ಹೇಳಿ ಕೆಟ್ಟದು ಮಾಡಲಿಲ್ಲ ಅಂತ ನನ್ನ ವಾದವಲ್ಲ. ಮತ್ತೆ ಅನೇಕ ಇರಬಹುದು, ಆದರೆ ಒಬ್ಬನನ್ನು ತಿದ್ದುವಲ್ಲಿ ಕಾಂತ ಸನ್ನಿಹಿತವಾದ ನೀತಿಯನ್ನು ಬಲ್ಲವಳು ನಿನ್ನಲ್ವೇ. ಹೆಂಡತಿ ಆದವಳು ಗಂಡನನ್ನು ತಿದ್ದುವ ಬಗೆ ಎಂದು ಅರ್ಥ. ಆ ರೀತಿಯಾಗಿ ನಮ್ಮಡೆ ಶುಂಭನ ಹೆಂಡತಿಯಾಗಿ ಅವರ ಜೀವನವನ್ನು ತಿದ್ದಿದ್ದಾರೆ, ತೀಡಿದರೆ ಶುಂಭನು ಪ್ರಪಂಚ ಮುಖದಲ್ಲಿ ಧರ್ಮಿಷ್ಠನಿದ್ದಾನೆ ಎನ್ನುವುದನ್ನು ಹೇಳಿಸಿಕೊಳ್ಳಬಹುದು. ಹಾಗೆ ಮಾಡುವುದಕ್ಕೆ ನಿನಗೊಬ್ಬಳಿಂದ ಮಾತ್ರ ಸಾಧ್ಯವಮ್ಮ. ಹಾಗಾಗಿ ನಿನ್ನನ್ನು ಕರ್ಕೊಂಡು ಹೋಗುವುದಕ್ಕಾಗಿ ಬಂದವ. ಕರ ಮುಗಿದು ಪ್ರಾರ್ಥಿಸ್ತೇನೆ. ಕರದಲ್ಲಿ ಹಿಡಿದಂತಹ ಮರಣ ಮೃದಂಗವನ್ನು ಬದಿಗಿಡುತ್ತಾಯೇ, ಸುಮಮಾಲೆಯನ್ನು ಹಿಡಿದು ಬಾರಮ್ಮ. ನಿನಗಾಗಿ 8 ಮೊಳ ಉದ್ದದ ಚಿನ್ನದ ಪಲ್ಲಕ್ಕೆ ಸಿದ್ಧವಾಗಿ ನಿಂತಿದೆ. ವಾದ್ಯ ಮೇಳಗಳ ಸಮ್ಮೇಳನದೊಂದಿಗೆ ಶೋಭಾಯಾತ್ರೆಯಲ್ಲಿ ಕರ್ಕೊಂಡು ಹೋಗ್ತೇನೆ. ಆ ದಂಡಿಗೆ ಈ ರಕ್ತ ಬೀಜ ಹೆಗಲು ಕೊಡ್ತಾರಮ್ಮ. ನಮ್ಮಡೆ ಶುಂಭನ ಅಭೀತಿಯಾಗಿ ಸುಪ್ರೀತಿಯಾಗಿ ಆಪ್ತೆಯಾಗಿ ಬಾತಾಯಿ. ರಕ್ತ ಬೀಜ ನನ್ನನ್ನು ಕಂಡಂತ ನೀನು ಹಾಡಿದೆ, ಹೊಗಳಿದೆ, ಕೊಂಡಾಡಿದೆ. ನಿನ್ನ ಭಕ್ತರಲ್ಲವೇ ಭಕ್ತಿಯ ಮಹಾಪೂರವನ್ನೇ ಹರಿಸುತ್ತಾ ಇದ್ದೀಯ. ನಿನ್ನನ್ನು ಹುಮ್ಮನನ್ನ ಬೇಕೋ ಪ್ರಾಜನನ್ನ ಬೇಕೋ? ಭಕ್ತರಾದಂತಹ ರಕ್ತ ಬೀಜ ಹುಮ್ಮನಾಗುವುದಕ್ಕೆ ಸಾಧ್ಯ ಉಂಟೇನಮ್ಮ? ಮಾಮರವನ್ನು ಅಪ್ಪಬೇಕಂತ ಮಲ್ಲಿಗೆ ಬಳ್ಳಿಯೊಂದು ಹೊಂಗಾರಿನವರನ್ನು ಅಪ್ಪಿದ್ರೆ ಏನು ಪ್ರಯೋಜನ ಉಂಟು ಹೇಳು? ನಮ್ಮಡೆ ಶುಂಭನನ್ನು ಹೊಂಗಾರಿನ ಮರಕ್ಕೆ ಹೋಲಿಸಬೇಡ. ಮತ್ತೆ ಅವ ಶ್ರೀಗಂಧದ ಮರ. ಶ್ರೀಗಂಧದ ಮರವನ್ನು ನೀರಿಗೆ ಹಾಕಿದ್ರೆ ಅದು ನಾರುವುದಿಲ್ವೇ? ಅದೇ ನೀರಿನಿಂದ ಮೇಲೆ ತೆಗೆದು ಅದಕ್ಕೆ ಸ್ವಲ್ಪ ನೀರು ಹಾಕಿ ತೇಯಿದ್ರೆ ಸುಗಂಧ ಹೊರಬರುವುದಿಲ್ಲ. ದೈವದಕ್ಕಾಗಿ ದುರದವಳು ನಾನು ನಿನ್ನ ಬಳಿ ಯಾಕೆ ಬರಲಿಲ್ಲ? ರಾಜನೀತಿಯ ಧರ್ಮ ಮೊದಲು ಆಳುಗಳು ಹೋಗಬೇಕು, ನಾವು ಬಂದಿದ್ದೇವೆ. ರಕ್ತ ಬೀಜ ಸಾವಿರುವ ಶುಂಭನಿಗೆ ಎಷ್ಟು ಅಹಂಕಾರ
ಬೇಸರಾಗಲಿ. ಹೋರಾಡಿ ಶರೀರಕ್ಕೆ ಆಯಾಸವಾಗುತ್ತಾ ಇದೆ. ಅಷ್ಟರವರೆಗೆ ಈತ ಜೊತೆ ಕಾಳಗ ನಡೆಸುವುದಕ್ಕಾಗಿ ನನ್ನ ಶರೀರವನ್ನೇ ಬ್ರಾಹ್ಮಿ, ವಾರಾಹಿ, ವೈಷ್ಣವಿ, ಕೌಮಾರಿ, ಇಂದ್ರಾಣಿ, ಚಾಮುಂಡಿ, ಮಹೇಶ್ವರಂತ ಸಪ್ತಮಾಸ ಸೃಷ್ಟಿಸಿ ಕೋಟಿ ಸಂಖ್ಯೆಯಲ್ಲಿ ಬ್ರಹ್ಮದೇವನವರು ಹೀಗೆ ದೊಡ್ಡ ರಕ್ತ ಬಿದ್ದರೆ ಕೋಟಿ ರಕ್ತ
ಶೋಭಾನೆ ನಾಶವಾದ ಅಧರ್ಮನ ಕೈಯೊಟ್ಟಿನ ಸಂದರ್ಭ, ಸತ್ಯನೇ ನಾಶವಾದ ಅಸತ್ಯನೇ ತಡೆಯಲ್ಪುಣ ಸಂದರ್ಭ, ನ್ಯಾಯನೇ ನಾಶವಾದ ಅನ್ಯಾಯನೇ ಒರಿಪುನಂಚ ಸಂದರ್ಭ. ಅವಡೆ ಇನಿಕಾನಕ ಧರ್ಮದ ರಕ್ಷಣೆ ನ್ಯಾಯನ ಒರಿಪೇರೆ ಸತ್ಯನ ಗೆಲುಪಾರಿ ಮಾಡಾದು ಅದರ್ಧ ದುಷ್ಟ ಶಕ್ತಿಲೇನು ಕೆರೆಯರ ಬಾಡಾದ ಮೂಜಿ ಮೂರ್ತಿಗಳ ಶಕ್ತಿ ಬಾನೋಡು ಒಂಜಾದ ಬಣ್ಣನ ಬರುವಾದ ಭೂಮಿಗೆ ದತ್ತಿಂದ ವೇಳೆ ದುಷ್ಟ ಏನೈತದ ರಕ್ತ ಬೀಜನಿಗೆ ಮಾಡೋದು ರಕ್ತೇಶ್ವರಿ ಬೆಂಪಿನಂಚದ ಬೆದರನ್ನು ಕೊಡಂದೆ ಅವಡೆ ಭೂಮಿದ ವಿತ್ತ ಆರಾಧನೆ ಕರ್ತೊಂದು ಬತ್ತಿನಂಚದ ಪೊರ್ತು ಇನಿಕಾನಕ ಕಾಲಾದಿಗೊಂಡು ವರ್ಷಾದಿಗೊಂಡು ಕಾಲಾದಿವತ್ತನ್ನು ಬಣ್ಣಂಚದ ಪರಕ ಒರಿದುಕೊಂಡು ಬಂಪಿಂದ ಪಾತ್ರೆ ಒರಿಯರ ಬಲ್ಲಿ ಅವೇ ಪ್ರಕಾರ ಮಜಲಾದ 10 ಸಮಸ್ಯೆ ಕೊಪ್ಪಿನಂಚದ ಈ ಪೊರ್ಲದ ಸಿರಿ ಸಿಂಗಾರದ ಸೇವೆ ಅವಡಿ 10 ಜೋಕುಲು ಒಂಜಪ್ಪೆ ಜೋಕುಲಕ ಇನಿಕಾನಗ ಜಾತಿ ಬೇತನ ಬುರ್ದು ಇನಿಗಿನ ಅಪ್ಪನ ಸೇವನ ಉಂಡು ಮಾಲ್ಪನಂಚದ ಪೊರ್ತು ಅವಡ ದೀನಂಚದ ದಿನ ಏರಿಂಚದ ಕೊಡ್ತಲ್ಲ ಮಾಡಿಂಚ ಪರಿಹಾರ ಬಳಸಿ ಪೋರ್ಲದ ಸಿರಿ ಸಿಂಗಾರದ ಈ ಮಂಟಪ ತೂಕೆರದ ಉಜ್ಜಾಲಿ ಅಪ್ಪೆ ಕೊರದಂಚದ ಪಟ್ಟದ ಸೀರೆ ಪೂತ ಪುಷ್ಪ ಅವಡಿ ಇನಿಕಾನಗ 10 ಜೋಕುಲು ಪಜಲ್ದ ಬಾಯಲ್ಲಿ ಬೇರೆಯನ್ನು ಬುರ್ದು ರಾತ್ರಿದ ನಿದ್ದೆಯನ್ನು ಬುರ್ದು ಇನಿಕಾನಗ ಅಪ್ಪನ ಸೇವನ ಕೊರಡು ಮಂತ್ರಿಂಚದ ಇಚ್ಚಡೆ ಉಂಡು ಮಾಲ್ಪನಂಚದ ಪೊರ್ತತ್ತಿ ಅವಡಿ ಭಾಗವತರೆ ಪತ್ತಿತ್ತಿನ ಒಂದು ಮುತ್ತುಂಡಿಗೆ ಆ ಪತ್ತೆರನ ಲೆಪ್ಪುಗು ಓಕೆಟೆ ಮಲಿನಾದಂತಿನ ಮದಿಪುಗು ಓಕೆಂದು ಮಾನದಾಂತಿನ ಶಕ್ತಿಗೆ ಆಲಿಯಾಕಾರ ಪುರ್ತು ಇನಿಕಾನಗ ಪ್ರತಿಮಾ ನೀಡಿ ಬರ್ಪಿನಂತೆಂದು ಪೊರ್ತು ಅವಡಿ ಇನಿಕಾನಗ ಪತ್ತೆರನ ಲೆಪ್ಪುಗು ಓಕೆಂದು ಅಂಬರವುಡಿಯ ಭೂಮಿಯುಡಿಯ ರಾಜ್ಯವುಡಿಯ ಗುತ್ತುಬರಿಗೆ ತಗದಂಗಡೆ ತೆಮ್ಮಲಾರಿ ಜೋಗುಬಾಲಿ ಬದ್ರಿಷ್ಟ ಭಿನ್ನೆ ಅವರು ಬರರು ರಾಜ್ಯದ ಕುಟುಂಬ ಪಂಚವರ್ಣ ಮಣ್ಣ ಆರಾಧನೆ ಕರ್ತ ಬತ್ತಿನ ಈ ಪುಣ್ಯ ಮಜಿಲಾದ ಬಣ್ಣದ ಉಂಡಾಪಿನಂಚದ ಬೇಳಿಡಿ ಭಾಗವತರ ಉಂಡಾ ನೆಂಚದ ಪೊರ್ತು ಅಸತ್ತಿನ ಅಧರ್ಮ ಅನಿತ್ಯ ಕುನಿತ್ಯ ಮೇಲ ಕೀಲ ಎತ್ತರ ಜಪ್ಪೆಲ್ಲ ನ್ಯಾಯ ಅನ್ಯಾಯ ಬಂಪಿನಂಚದ ನ್ಯಾಯ ಕೇಂಡುಂಡೆ ಅವಡಿ ನಿಖಲು ಮಾನವೇರೆ ಪಂಜಿ ಜನ ಬೆರಿಟ್ಟು ಮರಣ ಅಸತ್ಯನ ಅಧರ್ಮ ಅನ್ನಿ ಕುನ್ಯ ತಗೊಂಡು ಕುನಿತ್ಯ ಬಂಪಿನಂಚದ ನ್ಯಾಯ ನಿಖಲಿಗೆ ಮದಿ ಪೆರ ಸಾಧ್ಯಜ್ಜಿ ಅವಡಿ ಇನಿಕಾನಗ ಯಾನು ಮಾಯ ಎನ್ನ ಮಾಯ ದೃಷ್ಟಿ ನಿಖಲ ಚರ್ಮದೃಷ್ಟಿ ಮಾಯ ದೃಷ್ಟಿಗೆ ತೆರಿ ನಾವು ಚರ್ಮದೃಷ್ಟಿಗೆ ತೆರೆಯಂದೆ ಪೋ ಇನಿ ತಂಚನ ಕುರುನಂಚನ ಸೇವೆಡ ಅಸತ್ಯನ ಅಧರ್ಮನ ಅನಿತ್ಯ ಕುನಿತ್ಯ ಇರ್ತಾನೆ ಜಪ್ಪೆಲ ಮೇಲ ಕೀಲ ವಿಚಲಾಮೃತನ ಇತ್ತನಾಂಡ ಅವನ ತಟ್ಟಬಾರದು ಕೊಡ್ದು ರಾಜ್ಯದ ಕಲಕು ಅಮೃತನ ಬದಗಾದು ಕೊಡ್ದು ನಿಖಲಿಗೆ ಮಲ್ಪುನಂಚದ ಬೇಲೆಗಳು ಕಲ್ಪನಂಚದ ವಿದ್ಯೆ ಬೆನ್ಪಿನಂಚದ ತಿನ್ಪಿನಂಚದ ನುಪ್ಪುಗು ಒವೇ ರೀತಿ ಬಾತು ಬರನ್ ಲೆಕ್ಕ ಪೋಯಿನಲ್ಪ ಬತ್ತಿನಲ್ಪ ಲಕ್ಕಿನಲ್ಪ ಕುಲ್ಲಿನಲ್ಪ ಅಪ್ಪ ಉಳ್ಳಾಲ್ಗೆ ಬಂದ ಸತ್ಯವಾಕ್ಯ ಮನೆ ಬಾತು ಕೊಡ್ತು ಮಜಲಾದ ಈ 10 ಸಮಸ್ಯೆ ಗುರುನಂಚದ ಸೇವೆಯನ್ನು ಪೊರ್ಲೋಡು ಸ್ವೀಕಾರ ಮಾಡ್ತು ಕೊಡ್ದು ಉತ್ತರ ವಿರುದ್ಧ ಆಪಿಲಕ ಮಾಡ್ತು ಕೊಡ್ಪೆ ಪತಲ್ಲಿ ಪುರುಸಾದ ಭಾವತ್ತರ
ಕಾಲಾದ ಸೇವತ್ತೆ ಒಂಜಿ ಕಾಲೋಡು ಇಂಕ ತೂಂಕನದ ಉಜ್ಜಾಲನ್ನು ಕೊರ್ನಂಚಂದ ಬರ್ತೇರಿ ಐದು ಒಕ್ಕ ಪಡ್ಡೆಯ್ದ ಸರನು ಕೊರಿಯೇರಿ ಈ ಸರಿದ ಪಡ್ಡೆಯ್ದ ಆರು ಸರನ್ನು ಅಪ್ಪನ ಬಂಡಾರಗು ಸಂದಾಯತ ಮಲ್ತೇರಿ ಆವಡು ಕೊರ್ನಂಚಂದ ಆ ಪಡ್ಡೆ ಬಂಗಾರಿ ಅಪ್ಪನ ಬಂಡಾರಗು ಸಂದಾಯ ಅಂಡು ಪನ್ಪಿನವು ಸಂದೇಹ ಇದ್ದಲ್ಲಕ ಮಲ್ತದೆ ನಿಗ್ಲೆಗೆ ಪೋಯಿನಲ್ಪ ಬತ್ತಿನಲ್ಪ ಅಪ್ಪೆ ಉಳ್ಳಾಲ್ದಿ ಕಾತೊಂದು ಬರ್ತದೆ ಉತ್ತರೋತ್ತರ ಅಭಿವೃದ್ಧಿ ಆಂಡಿ ಹೊನ್ಪಿನಂಚದ ಸತ್ಯ ಸೂರ್ಯಚಂದ್ರನ ಕಾಲಮುಟ್ಟ ಒರಿಪಾದು ಕೊರ್ದು ಮಜಿಲದ ಈ ಪುಣ್ಯ ಮಣ್ಣಿರಿ ಕೊರ್ನಂಚಂದ ಸೇವೆ ಅಪ್ಪನ ಉಡಾಲಿ ಭಕ್ತರನ್ನ ಚಿತ್ತೋಡು ಸೂರ್ಯಚಂದ್ರನ ಕಾಲಮುಟ್ಟ ಶಾಶ್ವತವಾದ ಒರಿನಿಗೆ ಪನ್ಪಿನಂಚಂದ ಸತ್ಯವಾಕ್ಯ ಮೆರೆಪಾದು ಕೊರ್ಪೆ ಭಾಗವತರೆ ಬಾರಿ ಪದ ಬಂಡಾರ ಬಾರಿ ಪದ ಬಂಡಾರೆ ಈರ್ ಬಂಡಿನತ್ತಿ ಯಾರು ಬಂದ್ಪಾಯಿ ಆಡಿ ಮಾನಾದಿಗದ ಮನೆಗೂ ಕೊರ್ಪಿನಂಚಂದ ಪ್ರಸಾದ ಕೋಟಿ ಅಂದಾಲ ಬಂತೀವಿ ಆವಡಿ ಪತ್ತಿ ಸಿರಿ ತಿಂಗಾರ ಕೊರ್ಪಿನ ಮುಖ್ಯ ದೇವರಪ್ಪನ ಬ್ರಹ್ಮ ಲಿಪಿ ಮಗ ಕಾಲಮುಟ್ಟ ಆಯುಷಕ್ಕೆ ಬೆಟ್ಟ ಜೀವಗರಕ್ಕೆ ನಾಳೆದ ಬಿಟ್ಟು ವಾಗ್ದೈವ ರಕ್ತೇಶಿ ರಾತ ನಂತಂದು ನೀರ್ದವರ್ಣ ಪಗಲ್ಲೆಕ್ಕ ಬಣ್ಣದನ್ನ ಕನ್ನಲ್ಲೆಕ್ಕ ದೈವದನ್ನ ತಗಲ್ಲೆಕ್ಕ ಮದಿಪುಗಿನ ಬರಲ್ಲೆಕ್ಕ ಮಲ್ತಿಮಾಟ ಬಲಿಬಲ್ಲಕ್ಕ ಎದುರು ಸಾರತಿ ಕಿಲೋಡು ಮಾಸಾಡಿ ಆದಿ ಅಳಿಂತಿದ ತಮ್ಮ ಬೀಜಿಂತಿನ ಗಾಳಿ ಅಳಿಂತಿದೊಂಬು ಬೀಜಿಂತಿನ ಗಾಳಿ ರಟ್ಟ ತಂದೆ ದೈವವು ಸಾರಥಿ ಆದುಂಡು ಬಂದ್ಬಿಡವು ಮೆರಪಾದು ಕೊರ್ತು ಗಾನ ಮಂದಾರ ಗಾನ ವಿಚಾರತೆ ಗಾನಗೋಗಿಲಿ ಯಕ್ಷಧ್ರುವ ಯಕ್ಷಗಲ ನೀತಿ ಸ್ವರಸರಣ ನೀತಿ ಗಾನ ಚತುರ ಯಕ್ಷಕಲ್ಪ ವಕ್ಷ ಪನ್ಪಿನಂಚದ ಅಪ್ಪನ ಅನುಗ್ರಹ ಮಟ್ಟೆಲಿಗೆ ದಿಕ್ಕಿನಂಚದ ಪುದರದೊಟ್ಟಿಗೆ ನಲ್ಲಾತು ಪುದರ್ ನಾಲು ಗೊತ್ತು ನಾಲು ದೇಶ ನಾಲು ರಾಷ್ಟ್ರ ನಾಲು ಓಡಿ ನಾಲು ವ್ಯಾಪ್ತಿರ್ದ ಒದಗಾದು ಕೊಡ್ತು ವಿದ್ಯೆ ಬುದ್ಧಿ ಆರೋಗ್ಯ ಸುಖ ಸಂಸಾರ ಸುಖ ಸಂಪತ್ತು ಅನುಗ್ರಹ ಮಲ್ತು ಕೊಡ್ತು ಪೋಯಿನಲ್ಪ ಬತ್ತಿನಲ್ಪ ಲಕ್ಕಿನಲ್ಪ ಕುಲಿನಲ್ಪ ಉಂತಿನಲ್ಪ ಜತ್ತಿನಲ್ಪ ಇತ್ತಿನಲ್ಪ ಬತ್ತಿನಲ್ಪ ಅಪ್ಪೆ ಉಳ್ಳಾದಿ ಕಾತಲಿಗೆ ಪಟ್ಲ ಕೀರ್ತಿ ಪರಂಪರೆಯನ್ನು ಭಾರತರದ ಮೆರಪಾಯ ಚಂಡದಾರೆ ಹೊಗೆ ನಾಡುರ್ದಿದೆ ಮುಟ್ಟ ಬತ್ತರು ಒಂಜಿ ಬೈಯಾಗ ಬತ್ಯಾರು ಚಂಡದ ಬಲ್ಲನ್ನು ಬಿಗಿತು ಕಟ್ಟ್ಯಾರಿ ರಡ್ಡು ಕೋಲನ್ನು ಬತ್ಯಾರು ಚಂಡನ ಎದೇನ ಬೊಟ್ಟಿಯಾರಿ ಇರ್ನ ಬೊಟ್ಟಾಟಿಗೆ ಮಿತ್ತಿರ್ದು ತೀರ್ಥ ಬತ್ತಿನಲ್ಲಿ ಆವಡಿ ಮಲ್ತಿನ ಚಂದ ಸೇವೆ ನಿಷ್ಠೇಡ್ ಭಕ್ತಿಡ್ ಮಲ್ತೊಂದು ಬರ್ತಾರೆ ನಲ್ಲಾತು ಇಂಚನೆ ಸೇವೆ ನಿಷ್ಠೇಡ್ ಬತ್ತಂದಾಂಡ ವಿದ್ಯೆಗೆ ತಕ್ಕ ಬುದ್ಧಿನಿ ದೇಹಕ್ಕೂ ತಕ್ಕ ಬಲನು ಆರೋಗ್ಯನ ಐಶ್ವರ್ಯನು ಸುಖನು ಸಂಪತ್ತನ್ನು ಸಮೃದ್ಧಿನಿ ಉತ್ತರೋತ್ತರ ಅಭಿವೃದ್ಧಿ ಮಲ್ತು ಕೊಡ್ತು ಬೋಯ್ನಲ್ಪ ಬತ್ತಿನಲ್ಪ ಬಿಲಾವುಡು ರಕ್ತ ಐಶ್ವರ್ಯ ಉಲ್ಲಾರಿಗೆ ಹೊಟ್ಬಿಡ ಪಾಪ ಚೆಂಡದರೆಗೂ ಕೋಲಾಂಡಲುಂಡು ಕೊಟ್ಟಿರು ಬಜಿಕಾಯಿಟ್ಟು ಕೊಟ್ಟಿಯಾರು ತುಂಕದ ಮುಂದೆ ಆವಿಡ ಅಪ್ಪನ ಮನಸ್ಸಿಗೆ ಸಂತೋಷ ಆಂಡಿ ಭಕ್ತಿ ನಿಷ್ಠೆಡು ಸೇವನೆ ಮಲ್ತೊಂದು ಬರ್ತಾರೆ ಇನ್ನ ಮಲ್ತಿನಂಚಂದ ಸೇವನೆ ಉತ್ತಮ ಸೇವನೆ ಅಪ್ಪ ಅನುಗ್ರಹ ಮಲ್ತುಕೊಂಡು ಹೋಯ್ನಲ್ಪ ಬತ್ತಿನಲ್ಪ ಅಪ್ಪ ಉಳ್ಳಾಲಿಗೆ ಮನ್ಪಿನ ಸತ್ಯವಾಕ್ಯ ಬೇರೆ ಪಾದ ಬರುತ್ತೆ ಸೇರಿಗಾರ್ಲೆ ಬಾರಿ ಉಡ್ತಾರೆ ನಾಲ್ಕು ಜನ ತಿನ್ನಿ ಸುಮಾರು ಜನ ಅಲ್ಲೇ 90 ರೂಪಾಯಿ ಅಪ್ಪನ ಸೇವೆಗೆ ಓಡೋದು ತಾಸೇನು ಕನಪಾಯರು ನಾಗ ಸ್ವರಲ್ಲ ಕನಪಾಯರು ಸಂತೋಷ ಅಂಡಿ ನಿಕ್ಲಿಗೆ ನಲ್ಲಾತು ಪೋಯ್ನಲ್ಪ ಬತ್ತಿನಲ್ಪ ನಲ್ಲಾತು ಉದ್ಯೋಗ ಬದಗಲಕ್ಕ ಮದಿಮೆ ಆಟ ಕೋಲ ನೇಮ ನಲ್ಲಾತು ಉತ್ತರೋತ್ತರವಾಯಿನಂಚದ ಉದ್ಯೋಗ ಬದಕಲಿಗೆ ಉತ್ತರೋತ್ತರ ಅಭಿವೃದ್ಧಿ ಆಂಡಿಗೆ ರಕ್ತೇಶ್ವರಿ ಕಾತೊಂದು ಬತ್ತಲಿಗಂತ ಸತ್ಯವಾಕ್ಯ ರಾಸಿಗೆ ಆವಡಿ ಹೊಲ್ತೊಲ್ತು ಬರ್ತಾರೆ ಅಪ್ಪನ ಸೇವೆನ ಭಕ್ತಿ ಶುದ್ಧ ನಿಷ್ಠೆಡು ತಗೊಂಡು ಬರ್ತಾರೆ ನಿಗುಲ್ ಮತ್ತೆ ಈ ಸೇವೆನ ತುಯಿನರ್ದಾತ್ರ ಅಪ್ಪನ ಮನಸ್ಸಿಗೆ ಸಂತೋಷ ಆಂಡು ಹೋಯ್ನಲ್ಪ ಬತ್ತಿನಲ್ಪ ಅಪ್ಪ ಉಳ್ಳಾಲ್ತಿ ರಕ್ಷಣೆ ಮಲ್ತು ಕೊಡ್ದು ವಿದ್ಯೆ ಬುದ್ಧಿ ಆರೋಗ್ಯ ಸಂತ ಅನುಗ್ರಹ ಮಲ್ತು ಕೊಡ್ದು ಅಪ್ಪ ರಕ್ತೇಶ್ವರಿ ಬೆರಿಸಾಯ ಉಳ್ಳಾಲಿ ಒಂದು ರಾಜ್ಯಕ್ಕೂ ಕಲಾಕು ಕೊಡ್ದು ಆವಡು ಭಾಗವತಾರೆ ಅಪ್ಪ ಬನ್ನಗ ಖಾಲಿ ಬಂದಿರು ಬೈದಲ್ಲಿ ಕೋನಗಲ ಖಾಲಿ ಬಂದಿರು ಪೋಯರು ಬಂದ ಅಪವಾದ ಎಂಕಲ ಬರಬಲ್ಲಿ ಇದೆಗಲ ಬರಬಲ್ಲಿ ಒಂಡ ಆಡಿ ಅನೇಕ ವರ್ಷದ ಸೇವೆ ಮಲ್ತೊಂದು ಬತ್ತಿನಂಚಂದ ಬಾಲೆ ಭಕ್ತಿ ಪೂರ್ವಕ ಅದು ಪ್ರೀತಿ ಪೂರ್ವಕ ಅದು ಶಕ್ತಿ ಮೀರಿದ ಸೇವೆಯನ್ನು ಮಲ್ತೊಂದು ಬತ್ತಿನಿ ಆ ಸೇವೆಗೆ ತಕ್ಕಾದ ಇನ್ನ ಫಲ ಬೆರಿಸಾಯನು ಸದಾಕಾಲ ಕೊರಂದು ಬರ್ಪೆ ಇಂಚನೆ ನಿಷ್ಠೆಡು 40 ವರ್ಷ ಅಪ್ಪನ ಸೇವೆಯನ್ನು ಮಲ್ತೊಂದು ಉತ್ತರೋತ್ತರ ಅಭಿವೃದ್ಧಿ ಅವ್ರ ಸೇವೆ
ತರುಣಿಯುಡು ಕೈ ಸೋತು ಚಿಂತಿಸುತ್ತಾ ಈಕೆ ನಾರಿಯಲ್ಲ, ಭೀಕರವಾಗಿ ಭಯಂಕರವಾಗಿ ರಕ್ತದಂಡಿಕೆಯಾಗಿ ಬೆನ್ನಟ್ಟುತ್ತಾ ಇದ್ದಾಳೆ. ಇನ್ನೂ ಕೂಡ ಈಕೆ ಹೋರಾಡದಂತಾದ್ರೆ ಬದುಕುವುದಕ್ಕೆ ಸಾಧ್ಯವಿಲ್ಲ. ಹಾಗಾಗಬಾರದು, ಬದುಕಿ ಸಾಧಿಸಬೇಕು. ಏನು ದಾರಿ ಕಾಣುತ್ತಾ ಇದೆ ಗುಹೆ. ನಮ್ಮ ಪಾಲಿ ಹೆಮ್ಮಾರಿಯಾಗಿ ಬಂದೆವು. ಬಂದವಳಿ ಸುಬ್ಬ ನಾನು ಕೈಗೊಂಡಂತ ಧರ್ಮ ಯಜ್ಞದ ಮನೆಯ ಬಲಿ ಬಸಿರೇನು? ಶುಂಭಾನಿ ಶುಂಭಾದಿ ತನುಜರ ಕುಳ್ದು ಕುಂಭಿನಿ ಭಾರ ಪಗಾರವಗೈದು ಚಂಬಾರಿ ಮುಖಗಲಂಬ ಮೋಸಲಗಿದ ಸುಪ್ರಮದಾರ
ಬೆಳಗಿರಲು ಶೋಭಾನೆ. ಕಂಡೆಯಾನ ಸುರನಾಥ ದೈತ್ಯರ ರುಂಡವನು ಸಂಗಮದಲ್ಲಿ ಭೂಮಂಡಲಕ್ಕೆ ಎಡಗೀಪ ಹದನವತಾನವಾಗಿ ದ್ವಾಪರ ಯುಗದೊಳಗೆ ಒಮ್ಮೆಗೆ ಶ್ರೀಪತಿಗೆ ಸಗಭವೆ ಎನಿಸಿನ ರೂಪುದೋರುವೆ ಹೊರತು ಅನ್ಯತಾಯಿ ಪರಿಜಲಿ ಸುರಪ ನಿಮಗೆಲ್ಲರಿಗೂ ಕಷ್ಟವನ್ನು ಕೊಡುತ್ತಿದ್ದ ದುರುಳರ ಮರ್ದನಕ್ಕಾಗಿ ನಾನಾ ರೂಪದಿಂದ ಅವತಾರವೆತ್ತಿ ಬಂದವಳು ನಾನು. ಹೂಂಕಾರ ಮಾತ್ರದಿಂದ ಧೂಮ್ರಾಕ್ಷನನ್ನು ಸುಟ್ಟೆ, ಚಂಡಮುಂಡರ ಶಿರವನ್ನು ಚಂಡಾಡದಕ್ಕಾಗಿ ಮಹಾಕಾಳಿಯಾದೆ, ರಕ್ತಬೀಜ ರಕ್ತವನ್ನು ಹೇರುವುದಕ್ಕಾಗಿ ರಕ್ತೇಶ್ವರಿಯಾದೆ, ಕೊನೆಗೆ ಶಾಂಭವಿಯಾಗಿ ಶುಂಭಾನಿಶುಭರ ಶಿರವನ್ನೇ ಚಂಡಾಡಿ ನಿಮಗೆಲ್ಲರಿಗೂ ಸೌಖ್ಯವನ್ನು ಕರುಣಿಸಿದ್ದೇನೆ. ಹೋಗ ಮಗನೇ, ನಾಕವನ್ನೇ ಯಾರಿಕೋ ಆದರೂ ಮನದಾಶೆಯೊಂದಿದೆ ತಾಯಿ. ಏನದು? ಅನವರತವು ನಿನ್ನ ದಿವ್ಯ ರೂಪವನ್ನು ಹೀಗೆ ಕಾಣಬೇಕಮ್ಮ. ಇಂದ್ರ, ನಿನ್ನ ಮನದ ಆಸೆನೋ ಸರಿ, ಆದರೆ ಈ ರೂಪದಿಂದ ಕಾಣ ಸಿಗುವವಳು ನಾನಲ್ಲ. ಕಾಣುವ ಬಗೆ ಹೇಗೆ? ದ್ವಾಪರಾಯುಗದಲ್ಲಿ ಧರೆಯ ಧರ್ಮವನ್ನು ಉದ್ಧರಿಸುವುದಕ್ಕಾಗಿ ಶ್ರೀಹರಿಯ ಕೃಷ್ಣನಾಗಿ ಹುಟ್ಟುತ್ತಾನೆ. ಆತನ ತಂಗಿಯಾಗಿ ಮಾಯೆ ಎಂಬ ಹೆಸರಿನಿಂದ ಕ್ಷಣ ಮಾತ್ರ ಗೋಚರಿಸುತ್ತೇನೆ. ಅದೋ ದುರುಳ ಶುಂಭರ ಅಮಾತ್ಯನಾದಂತಹ ರಣದೈತ್ಯ ನನ್ನಲ್ಲಿ ಹೋರಾಡಿ ರಣಹೇಡಿಯಂತೆ ಓಡಿ ಹೋಗಿದ್ದಾನೆ. ಅಂತಹ ದೈತ್ಯರನ್ನು ಕೊಲ್ಲುವುದಕ್ಕಾಗಿ ಕಲಿಯುಗದ ಆದಿಯಲ್ಲಿ ಭ್ರಮರಾಂಬಿಕೆ ಕಾಣಿಸಿಕೊಳ್ಳುತ್ತೇನೆ. ನಿಮಗೆಲ್ಲರಿಗೂ ಶುಭವಾಗಲಿ. ಭದ್ರ ಶುಭಂ ಅದೃಷ್ಟಳಾಗ್ತೇನೆ, ಮಂಗಲ ಅದೃಷ್ಟಳಾಗ್ತೇನೆ. ಯಾ ದೇವಿ ಮಧುಕೈಟಮ ಪ್ರಮಥಿನಿ ಯಾ ಮಹಿಷೋನ್ಮೂಲಿನಿ ಯಾ ಧೂಮ್ರಾಕ್ಷ ಚಂಡಮುಂಡದ ಮುನಿ ಯಾ ರಕ್ತ ಬೀಜಾಶಿನಿ ಯಾ ಶುಂಭ ನಿಶುಂಭ ದರ್ಪದ ಮುನಿ ಯಾ ಸಿದ್ಧಲಕ್ಷ್ಮೀ ಪರಾ ಸಾ ಚಂಡಿ ನವಕೋಟಿ ಶಕ್ತಿ ಸಹಿತ ಮಾಂ ಪಾತು ಸರ್ವೇಶ್ವರಿ ಮಾಂ ಪಾತು ಸರ್ವೇಶ್ವರಿ ಮಾಂ ಪಾತು ಸರ್ವೇಶ್ವರಿ. ಸ್ಮರಿಸುತ್ತಲೇ ಶ್ರೀದೇವಿ ಚರಣವ ಹರುಷದಲ್ಲಿ ಸುಮನಸರ ಕೂಡುತ್ತಾ ಮೆರೆದನ ಪುರುಗೂತನ ಕದಿ ರಾಜ ತೇಜದಲ್ಲಿ. ವಸುಂಧರೆಯ ಕೋಪತಾಪಗಳಿಗೆ ಕಾರಣರಾಗಿ ವಿಕಟ ಅಟ್ಟಹಾಸವನ್ನು ಮಾಡುವ ದುರುಳವಾರವನ್ನು ತೊರೆಯುವುದಕ್ಕೆ ಜಗನ್ಮಾತೆಯೇ ಧರೆಗಿಳಿದು ಬಗೆ ಬಗೆಯ ರೂಪು ಒಡೆದು ಖಳರನ್ನೆಲ್ಲ ಸಂಹಾರಗೈದವಳಿದ್ದಾಳೆ. ಮಾತ್ರವಲ್ಲ, ಕಳೆದುಕೊಂಡಂತಹ ಸ್ವರ್ಗಲೋಕದ ಅಧಿಕಾರವನ್ನು ಮರಳಿ ಒಪ್ಪಿಸಿದ ಶುಭ ಸಮಯದಲ್ಲಿ ರಂಭಾದಿ ವನಿತೆಯರು ನಡೆತಂದು ಆರತಿಯನ್ನು ಬೆಳಗುತ್ತಾ ಇದ್ದಾರೆ. ಎಲ್ಲವೂ ಶುಭಪ್ರದವಾಗಿಯೇ ಸಾಗಿದೆ. ದೇವಿ ಮಹಾತ್ಮೆ ಎನ್ನುವಂತಹ ಕಥೆಯನ್ನು ಸಕಲರು ವೀಕ್ಷಿಸಿದ್ದೀರಿ. ದೇ ಎನ್ನಲು ದೇಹಶುದ್ಧಿ, ವಿ ಎನ್ನಲು ವಿದ್ಯಾಪ್ರಾಪ್ತಿ, ಮಾ ಎನ್ನಲು ಮಹಾಲಕ್ಷ್ಮಿ ಒಲಿವಳಂತೆ, ಹಾ ಎನ್ನಲು ಹರಿಹರರ ಸಾಕ್ಷಾತ್ಕಾರವಾಗುವುದು, ತೇ ಎನ್ನಲು ತ್ರೈಲೋಕ ಸಿದ್ಧಿಪುದು. ಇಂತಹ ಪುಣ್ಯ ಕಥೆಯನ್ನು ಶ್ರದ್ಧಾ ಭಕ್ತಿಯಿಂದ ಹಾಡಿ ಆಡಿದ ನಮಗೂ, ಆಡುವುದಕ್ಕೆ ಅವಕಾಶ ಲಭಿಸಿದ ನಿಮಗೂ, ಮಾತ್ರವಲ್ಲ ಕಥಾನಕದ ವೀಕ್ಷಕ, ವಿಮರ್ಶಕ, ಪ್ರೇಕ್ಷಕ ಬಂಧುವರ್ಗಕ್ಕೆ ನಾವು ನಂಬಿದಂತಹ ಕಟೀಲು ಭ್ರಮರಾಂಬೆಯು ಆಯುಷ್ಯ, ಆರೋಗ್ಯ, ಭಾಗ್ಯಾದಿಗಳನ್ನು ಕರುಣಿಸಲಿ ಎಂಬ ಹಾಗೆ ಮಹಾಮಾತೆಯಲ್ಲಿ ಬೇಡಿಕೊಳ್ಳುತ್ತಾ ಕಥೆಗೆ ಮಂಗಳ ಮಾಡುವುದಕ್ಕಾಗಿ ಸಭ್ಯರಿಂದ ಅಪ್ಪಣೆ. ಶ್ರೀ ಸರಸಿಜ ನೇತ್ರಿಯರು ದೋಷದಿ ನಡೆದರು ತವರು ಮಧುರರಿದಮಧಾಕದೆ ಮಾಸದ ಕೀರ್ತಿಯ ಬಳಿಯಿರದ ಸರ್ವೇಶಾಗಿ ಆರತಿಯ ಎತ್ತಿರೆ ಶೋಭಾ.
ಧರೆಗಳು ಬೆಸರಾದ ಕಟೀಲಿನ ಕ್ಷೇತ್ರದಿ ವಿರವಾಗಿ ನೆಲೆಸಿರ್ಪ ಶ್ರೀ ಭ್ರಮರೋಪಿಗೆ ಶರಣಾಗತ ಶ್ರೀ ದಳಬರಿ ಬಾಲಗಿ ದುರಿತರಿ ಬಾಲಗಿ ಮಮಗನಿಗೆ ಮಂಗಲಂ ಜಯ ಮಂಗಲಂ ಶಿವ ಮಂಗಲಂ ನಿತ್ಯ ಮಂಗಲಂ ಶ್ರೀ ಭ್ರಮರೋಪಿಗೆ ಮಗಾ ಗಣಪಗೆ ಶ್ರೀ ಸುಬ್ರಹ್ಮಣ್ಯಗೆ ಶ್ರೀ ಮಂಗಳಾದೇವಿಗೆ ಮಂಗಲ ಶುಭ ಮಂಗಲ 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 ಶುಭ ಮಂಗಲ ಮಂಗಲ